ವರಜಟಾ ಮಂಡಲದಿ ಶೋಭಿಪ ಭಾರ್ಗವೇಶ್ವರನ ಪರಿಕಿಸುತ್ತ ಅಭಿನಮಿಸಿ ಭೀಮನು ಚರಣ ಪ್ರಕ್ಷಾಳನವಗೈಯುತ ಶಿರದಿ ತೀರ್ಥವಧರಿಸಿ ಮಧುಪರ್ಗಾದಿಗಳನಿತ್ತು ಗುರುಭ್ಯೋ ನಮಃ ಗುರುವೇ ಪರಶುಧರನಾಕ್ಷಣದಿ ಶಿಷ್ಯನ ಪರಮ ಭಕ್ತಿಗೆ ಮೆಚ್ಚಿ ಮನದೊಳು ದರೆಯೊಳಗೆ ಎಡೆಯುಂಟೆ ಎನ್ನುವುದಲಾಗ ಪೇಣಿದನು. ಎತ್ತಲಿರಿಸಿದ ಭೀಷ್ಮ ಬುದ್ಧಿಗಳ ನೀನೀಗ ಮತ್ತ ಕಾಜಿಕೆ ಜನ್ಯ ಪುರುಷನಡೋ ತೊರೆದ ಕಾರಣವೇನೋ ಮತ್ತೊಳನೆ ಬಿಟ್ಟರಾರು ಅರಿಸುವರು. ಆಚಾರ್ಯವರ 4 ಗುರುಗಳ ಶಿಷ್ಯ ನೀನು. ಪ್ರಪಂಚದಲ್ಲಿ ಯಾರ ಹೃದಯದಲ್ಲಿ, ಯಾರ ನಾಲಿಗೆಯಲ್ಲಿ, ಯಾರ ಬದುಕಿನಲ್ಲಿಯೂ ಪ್ರಶ್ನೆ ಬಂದರೆ ಉತ್ತರವಾಗಿ ನಿಲ್ಲಬೇಕಾದ ಎತ್ತರದ ಜಾಗದಲ್ಲಿರುವವ ನೀನೇ ಪ್ರಶ್ನೆಯಾಗಿ ಹೋದೆಯ ಮಗು. ಹಾಗಾಯಿತಲ್ಲ. ನನ್ನೊಬ್ಬನ ಮಾತಲ್ಲ, ನೆರೆದಿರುವಂತಹ ಋಷಿ ಮುನಿಗಳ ಮುಖವಾಣಿಯಾಗಿ ಈ ಆಕ್ಷೇಪ ಬರ್ತಾ ಉಂಟು. ಯೋಚಿಸು ಮಗು, ನಾವು ಯಾವ ಕಾರ್ಯವನ್ನು ಮಾಡುವಾಗಲೂ ಕಾರ್ಯವನ್ನು ಮಾಡುವುದರ ಬಗ್ಗೆ ಮಾತ್ರ ವಿವೇಚನೆ ಮಾಡುವುದಲ್ಲ, ನಾವು ಯಾರು ಎನ್ನುವ ವಿವೇಚನೆ ಮೊದಲು ಬೇಕು. ಕಾರ್ಯದ ಪೂರ್ವಾಪರ ಮಾತ್ರ ವಿವೇಚನೆ ಮಾಡುವುದಲ್ಲ, ನಮ್ಮ ಪೂರ್ವಾಪರವು ಯೋಚನೆ ಮಾಡಬೇಕು. ಸಾಮಾನ್ಯ ಹಿನ್ನೆಲೆ ಅಲ್ಲಲ್ಲ ನಿನ್ನದು. ಶಾಂತನುವಿನ ಮಗ. ಪ್ರಪಂಚದಲ್ಲಿರುವಂತಹ ಪಾಪಿಗಳ ಪಾಪವನ್ನು ಬಿಂದು ಸೇಚನ ಮಾತ್ರದಿಂದ ತೊಳೆಯಬಲ್ಲಂತ ಗಂಗೆಯ ಒಡಲಿನಿಂದ ಉದಿಸಿ ಬಂದವ. 4 ಗುರುಗಳ ಶಿಷ್ಯ, ಅಶರೀರವಾಣಿಯಿಂದ ಪರಿಪೂತನಾದವ. ಇಷ್ಟೆಲ್ಲ ಸಾಮರ್ಥ್ಯ ಇರುವ ಭೀಷ್ಮ ಒಂದು ಪ್ರಕರಣದಲ್ಲಿ ಮುಂದುವರಿಯುವಾಗ 100 ಸಲ ಯೋಚನೆ ಮಾಡಬೇಕಾಗ್ತದೆ. ಯಾವನೋ ಒಬ್ಬ ವಿಳಾಸ ಇಲ್ಲದವ ಏನು ಮಾಡಿದ್ರು ಪ್ರಶ್ನೆ ಆಗುವುದಿಲ್ಲ. ಈಗ ಪ್ರಶ್ನೆಯಾಗಿ ಬರುವುದಕ್ಕೆ ಕಾರಣ ನೀನು ಕೈಗೊಂಡಂತಹ ಒಂದು ಕಾರ್ಯದ ಕಾರಣದಿಂದ. ಅಲ್ಲಿ ನೋಡು, ತಲೆ ತಗ್ಗಿಸಿದ್ದಾಳೆ, ಮಲಿನ ವಸನ ಧರಿಸಿದ್ದಾಳೆ, ಕಣ್ಣೀರು ಕೆರೆಯಂತೆ ಅವಳ ಕಣ್ಣಿನಿಂದ ಹರಿಯುತ್ತಾ ಉಂಟು. ಇದಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ಎಲ್ಲ ಋಷಿ ಮುನಿಗಳು ಬೆಟ್ಟೆತ್ತಿ ತೋರಿಸುವುದು ನಿನ್ನನ್ನು. ಕಾಶಿಯ ಸ್ವಯಂವರ ಮಂಟಪಕ್ಕೆ ಹೋದೆಯ, ರಥ ಏರಿ ಅಂತ ಕಣ್ಣು ಕೆಕ್ಕರಿಸಿ ದೊಡ್ಡ ಸ್ವರದಿಂದ ಅಟ್ಟಹಾಸ ಮಾಡಿ ಹೇಳಿದೆಯ, ಅವರನ್ನು ಏರಿಸಿಕೊಂಡು ಬಂದೆಯ. ಬಂದದ್ದು ಬರುವ ಮೊದಲು ಅವಳ ಹಿನ್ನೆಲೆ ಏನು, ಪೂರ್ವಾಪರ ಏನು ಅಂತ ಯೋಚಿಸುವಂತಹ ಸಂದರ್ಭ ಇಲ್ಲದೆ ಇತ್ತು. ಬಂದ ಮೇಲೆ ಅವಳಲ್ಲಿ ವಿಷಯವನ್ನು ಕೇಳಿದ ಮೇಲೆ, ತಂದ ಮೇಲೆ ನಾನೇ ಹೊಣೆ ಎನ್ನುವುದಾಗಿ ಭಾವಿಸದೆ ಹೊಣೆಯನ್ನು ಜಾರಿಸುವಂತೆ ಸಾವನಲ್ಲಿಗೆ ಕೊಟ್ಟು ಕಳುಹಿಸಿ ಹೊಣೆಯನ್ನು ಜಾರಿಸಿದೆ ಅಂತ ಭಾವಿಸಿದೆಯಾ? ನೀನು ತರುವಾಗಲೇ ಯೋಚನೆ ಮಾಡಬೇಕಿತ್ತು. ತಂದ ಮೇಲೆ ತೊರೆಯಬಾರದಂತ ವಿಷಯದಲ್ಲಿ ನೀನು ಕೈ ಹಾಕಬೇಕು. ತಂದ
ಯಾಕೆ ಎನ್ನುವುದು ಪ್ರಶ್ನೆ, ತಂದ ಮೇಲೆ ತೊರೆದದ್ದು ಯಾಕೆ ಎನ್ನುವುದು ಪ್ರಶ್ನೆ. ಇನ್ನೊಂದು, ನಿನ್ನಂತವ ತೊರೆದ್ರೆ, ಈ ಕೆಲವೊಮ್ಮೆ ಹಾಗಿರ್ತದೆ, ದೊಡ್ಡವರೇ ಬಿಟ್ಟ ಮೇಲೆ ನಮಗೆ ಬೇಕಾದ ಈ ಪ್ರಶ್ನೆ ಬರ್ತದೆ, ನಿನ್ನಂತವ ತೊರೆದ ಮೇಲೆ ಅವಳ ಬದುಕಿಗೆ ಗತಿಯೇನು ನೋಡುವ ಪ್ರಶ್ನೆ ಆಗಿ ಉಳಿದಿದೆಯಲ್ವ, ಕೊಡು ಉತ್ತರ. ಗುರುವರಿಯ ಕೇಳಿಗಿ ಸಾಲೊಪ್ಪಿದ ಪರಿಯನು ತಿಳಿಯದಿ ನಾನು ಕರೆತಂದೆ ಸಕಲರ ಗೆಲಿದಿಲ್ಲ ತಮ್ಮಗೆ. ಯಾವನಿಗಾಗಲಿ ಪ್ರಪಂಚದಲ್ಲಿ ಕೇಡು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಯಾವ ಕಾರ್ಯವನ್ನು ನಿಮ್ಮ ಶಿಷ್ಯ ಕೈಗೆತ್ತಿಕೊಂಡವನಲ್ಲ. ಅನೇಕ ಸಂದರ್ಭಗಳಲ್ಲಿ ನಾವು ಸಂಕಲ್ಪಿಸಿದಂತಹ ವಿಧಾನದಲ್ಲೇ ಸಾಗುವಂತಹ ಕಾಲಕ್ಕೆ ಪರಿಣಾಮವು ಶುಭಾವಹವಾಗಿಯೇ ಸಿಗುತ್ತದೆ. ಸರಿ, ಹಾಗೆಂದು ಎಲ್ಲಾ ಸಂದರ್ಭಗಳಲ್ಲಿ ಅದೇ ಸಿಗುತ್ತದೆ ಅನ್ನುವಂತಹ ನಿರ್ಣಯವನ್ನು ಯಾವ ಬುದ್ಧಿವಂತನೂ ಕೈಗೊಳ್ಳುವುದಕ್ಕಾಗುವುದಿಲ್ಲ. ಸರಿ, ನಮಗಲ್ಲದೇ ಇದ್ದದ್ದು, ನಾವು ಯೋಚಿಸದೇ ಇದ್ದದ್ದು ನಮ್ಮ ಬದುಕಿನಲ್ಲಿ ಬಂದು ಹೋಗುತ್ತದೆ. ಅದು ಕೇವಲ ಭೀಷ್ಮನ ಬದುಕಿನಲ್ಲಿ ಇದ್ದಲ್ಲ, ಪ್ರಪಂಚದಲ್ಲಿ ಅನೇಕ ಮಹಾತ್ಮರಗಳ ಬದುಕನ್ನು ನಮಗೆ ಕೆದಕಿದ್ರೆ ಅದಕ್ಕೆ ಅಂತಹ ಇತಿಹಾಸವನ್ನು ನಮಗೆ ಕಾಣುವುದಕ್ಕೆ ಸಾಧ್ಯವಾಗ್ತದೆ. ನಾವು ನಿರೀಕ್ಷಿಸದೇ ಇದ್ದದ್ದು, ನಾವು ಕನಸು ಕಾಣದೇ ಇದ್ದದ್ದು ಒಂದೊಂದು ಕಾಲಕ್ಕೆ ಒಬ್ಬೊಬ್ಬರ ಮನಸ್ಸಿನ ಭಾವವಾಗಿ ಪ್ರಕಟಗೊಂಡದ್ದಕ್ಕೆ ಸಾಕಷ್ಟು ಉದಾಹರಣೆಗಳು ಪ್ರಪಂಚದಲ್ಲಿ ಉಂಟು. ನಿರ್ಣಯ ಮಾಡುವುದಕ್ಕೆ ದೇವರಿಗೆ ಮಾತ್ರ ಸಾಧ್ಯ. ಕಾಶಿ ದೇಶದ ಪ್ರತಾಪಸೇನ ತನ್ನ 3 ಮಂದಿ ಮಗಳಂದಿರಿಗೆ ಪರಾಕ್ರಮವೇ ಪಣವಾಗಿ ಉಳ್ಳಂತಹ ವೀರಶುಲ್ಕವನ್ನು ಇರಿಸಿ ಸ್ವಯಂವರವನ್ನು ನಿರ್ಣಯಿಸಿದ. ಹಸ್ತಿನಾವತಿಗೆ ಕರೆ ಕೊಡ್ಲಿಲ್ಲ. ಸೇರಿದ ಸಾಮಂತರುಗಳಲ್ಲಿ ಒಬ್ಬ ಬಲಾನ್ವಿತನನ್ನು ಸಿದ್ಧ ಮಾಡಿದ್ರೆ ಕೇವಲ ಅವನಿಗೆ ಮನೆಗೆ ಅಳಿಯ ಮಾತ್ರ ಆಗುವುದಲ್ಲ, ಹಸ್ತಿನಾವತಿಯ ಸಿಂಹಾಸನಕ್ಕೆ ಆಪತ್ತಾಗಿ ಪರಿಣಮಿಸ್ತಾನೆ ಅನ್ನುವಂತಹ ರಾಜತಾಂತ್ರಿಕವಾದಂತಹ ಕಲ್ಪನೆ ಇದ್ದದ್ದರಿಂದ ಅದನ್ನು ಖಂಡಿಸಬೇಕಾದ ಅನಿವಾರ್ಯತೆ ತಾನಾಗಿ ಹುಟ್ಟಿತು. ರಥ ಏರಿ ಕಾಶಿಗೆ ಸೇರಿದೆ. 3 ಮಂದಿಗಳನ್ನು ಬಲಾತ್ಕಾರದಿಂದ ರಾಕ್ಷಸ ವಿಧಾನದಂತೆ ಅಪಹರಿಸಿ ತರುವಂತಹ ನಿರ್ಣಯದಿಂದಲೇ ಮುಂದಾದೆ ಘೋಷಿಸಿಯೇ ಕರಕೊಂಡು ಬಂದೆ. ಆ ಕಾಲದಲ್ಲಿ ನನಗೆ ಗೊತ್ತಿರಲಿಲ್ಲ ಅವಳು ಅನ್ಯಾನುರಕ್ತೆ ಅಂತ. ಸಾಲ್ವನಿಗೆ ಮೊದಲೇ ಮನಕೊಟ್ಟ ಹೆಣ್ಣು ಹೌದು ಅಂತಾದ್ರೆ ಸ್ವಯಂವರದ ವರ್ಣಮಾಲಿಕೆಯನ್ನು ಕೈಯಲ್ಲಿ ಧರಿಸಿ ಕಲ್ಯಾಣ ಮಂಟಪದಲ್ಲಿ ಕಾಣಿಸಿಕೊಳ್ಳಬೇಕಾದಂತಹ ಅವಶ್ಯಕತೆ ಅವಳಿಗಿರಲಿಲ್ಲ. ಅದಕ್ಕಿಂತ ಹೊರಗಿರಬೇಕಿತ್ತು. ಅಥವಾ ಗುರುತ ಪರಿಚಯ ಇಲ್ಲದೆ ಇದ್ದಂತಹ ಒಂದು ದೇಶದಲ್ಲಿ ಹೋಗಿ ವರಾರೋಹೆಯರಾಗಿ ಕೈಯಲ್ಲಿ ವರ್ಣಮಾಲಿಕೆಯನ್ನು ಧರಿಸಿದಂತಹ ಹೆಣ್ಣುಮಕ್ಕಳಲ್ಲಿ ನೀವು ಯಾರಿಗಾದ್ರೂ ಮನಸ್ಸು ಕೊಟ್ಟಿದ್ದೀರೋ ಅಂತ ಕೇಳುವುದು ಸಂಸ್ಕಾರವಂತರಿಗೆ ಕ್ರಮ ಅಲ್ಲ. ಆದ್ದರಿಂದ ಕೇಳುವುದಕ್ಕೆ ಅವಕಾಶ ಆಗಲಿಲ್ಲ. ರಥ ಏರಿದಳು. ಇಲ್ಲಿ ಬಂದು ತಮ್ಮನಿಗೆ ಮದುವೆ ಮಾಡಿಸಿಕೊಳ್ಳೋಣ ಅನ್ನುವಂತಹ ವಿಷಯವನ್ನು ಹೇಳುವ ಕಾಲಕ್ಕೆ ತಾನು ಸಾಲ್ವನಿಗೆ ಮದುವೆಗಿಂತ ಮೊದಲನೇ ದಿನವೇ ಮಾತು ಕೊಟ್ಟದ್ದನ್ನು ಆಡಿದ್ದು. ಪ್ರತಾಪಸೇನರಲ್ಲಿ ಅಪರಾಧ ಉಂಟೋ ಕೇಳಿದ್ರೆ ಅಪ್ಪ ಅಮ್ಮನಿಗೂ ತಾನು ವಿಷಯ ಹೇಳಲಿಲ್ಲ, ಗುಟ್ಟಾಗಿ ಉಳಿಸಿಕೊಂಡಿದ್ದೇನೆ. ಈಗ ನಿಮ್ಮ ಹತ್ರ ಹೇಳಿದ್ದೇನೆ. ನನಗೂ ಒಂದು ಕ್ಷಣಕ್ಕೆ ಏನು ಮಾಡುವುದು ಅನ್ನುವುದೇ ಗೊತ್ತಾಗದೇ ಇದ್ದ ಸ್ಥಿತಿ ಹೋಯಿತು. ಅನ್ಯಾನುರಕ್ತಿಯಾದಂತಹ ಹೆಣ್ಣನ್ನು ರಾಕ್ಷಸ ವಿಧಾನದಿಂದಲಾದರೂ ಅಪಹರಿಸುವುದಕ್ಕೆ ಈ ಶಾಸ್ತ್ರ ಸಮ್ಮತಿಸುವುದಿಲ್ಲ. ಕನ್ಯೆಯನ್ನು ಅಪಹರಿಸಬಹುದು, ಇನ್ನೊಬ್ಬನ ಹೆಂಡತಿಯನ್ನು ಅಪಹರಿಸುವುದಕ್ಕೆ ರಾಕ್ಷಸ ಪದ್ಧತಿಯಲ್ಲಿ ಆಗುವುದಿಲ್ಲ. ಅದಕ್ಕೆ ಮತ್ತೆ ರಾಕ್ಷಸನೇ ಆಗಬೇಕಾಗಿ. ಹಾಗಿದ್ರೆ ನಾನು ತಂದದ್ದೇ ಅಪರಾಧವಾಗಿ ಹೋಯಿತಲ್ಲ. ಹಾಗಿಂದ ಅಪರಾಧಕ್ಕೆ ನಾನು ಕಾರಣವನ್ನು ಕೇಳಿದ್ರೆ ನಾನು ಕಾರಣ ಅಲ್ಲ. ತಿಳಿಸಬೇಕಾದವಳು ತಿಳಿಸಲಿಲ್ಲ, ಆದರೂ ಒದಗಿದ್ದು ಹೌದು. ಇನ್ನಿದಕ್ಕೆ ಪರಿಹಾರ ಏನು? ಆ ಕಾಲಕ್ಕೆ ಅವಳೇ ಸೂಚಿಸಿದಳು, ಸಾಲ್ವ ನನಗೆ ಕಳುಹಿಸಿಕೊಟ್ರೆ ಸಾಕು ಅಂತ. ಮರ್ಯಾದೆಯಿಂದ ಕಳುಹಿಸಿಕೊಟ್ಟಿದ್ದೇನೆ. ಮರ್ಯಾದೆ ಹೋಯಿತು ಅಂತ ಹಿಂದೆ ಬಂದಿದ್ದಾಳೆ. ಇನ್ನಾಗುವುದಿಲ್ಲ ಅಂತ ಬಿಟ್ಟಿದ್ದೇನೆ. ನಡೆದದ್ದು ಇಷ್ಟು ವಿಷಯ. ತಂದದ್ದು ಸರಿ ಉಂಟೇನೋ? ತಮ್ಮನಿಗಾದರೂ ಪರನಾರಿಯನ ನೀನು ಹೆಮ್ಮೆಯೊಟ್ಟರ ಬಿಡಿರು ದುರ್ಮಾರ್ಗತನದಿಂದ ತರುವುದು ನಿನ್ನಯ ಧರ್ಮವೇ ವರಿಸಿವಳ. ಭೀಷ್ಮ ಗುರುವರಿಯ ಈ ಪ್ರಕರಣದಲ್ಲಿ ಸರಿಯಾಗಿ ಅಂಬೆಯ ಮದುವೆಯಾಗಬೇಕಾದದ್ದು ತಪ್ಪುವುದಕ್ಕೆ ಬೇರೆ ಬೇರೆ ಕಾರಣಗಳಿರಬಹುದು. ಆ ಬೇರೆ ಬೇರೆ ಕಾರಣಗಳಲ್ಲಿ ನನ್ನ ಶಿಷ್ಯನಾದ ಅಥವಾ 4 ಮಂದಿ ಮಹಾತ್ಮ ಗುರುಗಳ ಶಿಷ್ಯನಾದ ಭೀಷ್ಮನು ಒಂದು ಕಾರಣ ಎನ್ನುವುದು ಇಲ್ಲಿ ಪ್ರಧಾನ ಪ್ರಶ್ನೆ. ಯಾಕೆ ಪ್ರಧಾನ ಆಗುತ್ತದೆ? ನೀನೊಂದು ಮಾತು ಹೇಳಿದೆ, ಯಾವನೂ ಕೂಡ ನಿರ್ಣಯ ಮಾಡಿ ಹೋಗ್ಲಿಕ್ಕಾಗುವುದಿಲ್ಲ, ಒಳ್ಳೆಯದನ್ನು ನಿರೀಕ್ಷೆ ಮಾಡಬಹುದು. ಯಾವ ಜಾಗದಲ್ಲಿದ್ದಾನೆ ಎನ್ನುವುದರಿಂದ ಆದ ಪರಿಣಾಮಕ್ಕೆ ಪ್ರಾಯಶ್ಚಿತ್ತ ಇರುವುದು. ಒಬ್ಬ ಏನೂ ಇಲ್ಲದವ ಮಾಡಿದ ಪಾಪಕ್ಕೆ ಇರುವ ಪ್ರಾಯಶ್ಚಿತ್ತಕ್ಕೂ ಒಬ್ಬ ಆಡ್ಯನೊಬ್ಬ ಮಾಡಿದ ಪಾಪಕ್ಕೆ ಮಾಡುವಂತಹ ಪ್ರಾಯಶ್ಚಿತ್ತವು ವ್ಯತ್ಯಾಸ ಉಂಟು. ಗಾತ್ರದಲ್ಲಿ ವ್ಯತ್ಯಾಸ ಇರಬಹುದು, ಪ್ರಾಯಶ್ಚಿತ್ತ ಅನ್ನುವುದರಲ್ಲಿ ವ್ಯತ್ಯಾಸ ಇಲ್ಲ.
ಮನಸ್ಸಿನಲ್ಲಿ ಸಣ್ಣವ ಮಾಡಿದ್ದಕ್ಕೂ ಆಗುವುದು ಪ್ರಾಯಶ್ಚಿತ್ತ, ಹಾ. ದೊಡ್ಡವ ಮಾಡಿದ್ದಕ್ಕೂ ಆಗುವುದು ಪ್ರಾಯಶ್ಚಿತ್ತ. ಹೌದು. ಪ್ರಾಯಶ್ಚಿತ್ತದಲ್ಲಿ ಹೆಚ್ಚು ಕಡಿಮೆ ದೊಡ್ಡದು ಸಣ್ಣದು ಇರಬಹುದು. ಪ್ರಾಯಶ್ಚಿತ್ತ ಅನ್ನೋದು ಶತಸಿದ್ಧ. ಅಪರಾಧಕ್ಕೆ ಪ್ರಾಯಶ್ಚಿತ್ತ ಬೇಕಾದದ್ದು ಸಣ್ಣವರಿಗೆ, ದೊಡ್ಡವರು ಪ್ರಮಾದ ಮಾಡಿದ್ರು ಪ್ರಾಯಶ್ಚಿತ್ತ ಬೇಕಾಗ್ತದೆ. ಯಾಕೆ ಅಂತ ಕೇಳಿದ್ರೆ, ಹಿಂದೆ ಚಕ್ರವರ್ತಿ ಪೀಠದಲ್ಲಿದ್ದಂತಹ ದಶರಥ ಗೊತ್ತಿದ್ದು ಹೊಡೆದದ್ದಲ್ಲ, ಯಾವುದೋ ನೀರು ಕುಡಿಯುವಂತ ಪ್ರಾಣಿ ಎನ್ನುವಂತಹ ಭಾವನೆಯಿಂದ ಹೊಡೆದಂತಹ ಬಾಣ ಹೋಗಿ ತಾಗಿದ್ದು ಮುನಿಕುಮಾರಕನಿಗೆ. ಮುನಿಕುಮಾರಕ ಸತ್ತ. ಮುನಿಕುಮಾರಕ ಸಾಯ್ಬೇಕು ಅಂತ ದಶರಥ ಹೊಡೆದದ್ದಲ್ಲ, ಮುನಿಕುಮಾರಕ ಸತ್ತ. ಬಂದ ಶಾಪ ಸುಳ್ಳಾಯಿತು. ಶಾಪ ಬಂದೇ ಬಂತು. ಯಾಕೆ ಬಂತು ಅಂತ ಕೇಳಿದ್ರೆ, ಅವನ ಅಪರಾಧ ದೊಡ್ಡದಲ್ಲ, ಅವ ಇದ್ದ ಜಾಗ ದೊಡ್ಡದು. ಸಣ್ಣದಾದ್ರೂ ದೊಡ್ಡವ ಮಾಡಿದಂತಹ ಸಣ್ಣ ಪ್ರಮಾದವು ದೊಡ್ಡ ಅಪರಾಧವಾಗಿ ಪರಿಗಣಿಸಲ್ಪಡ್ತದೆ. ನೀನು ತಮ್ಮನಿಗೆ ಬೇಕಾಗಿ ತಂದೆ, ರಾಜತಾಂತ್ರಿಕವಾಗಿಯೂ ಕೌಟುಂಬಿಕವಾಗಿಯೂ ನೀನು ಹೇಗೆ ವ್ಯವಹಾರ ಮಾಡ್ತಿ ಅದು ನಮಗೆ ಪ್ರಶ್ನೆಯೇ ಅಲ್ಲ. ನೀನು ಮಾಡಿದ್ದಕ್ಕೆ ನಮ್ಮ ಆಕ್ಷೇಪವೂ ಇಲ್ಲ, ಅದು ನಿನಗೆ ಬಿಟ್ಟದ್ದು. ಆದ್ರೆ ಅದನ್ನು ಪೂರ್ಣಗೊಳಿಸಬೇಡುವ ನೀನು. ತಂದ ಮೇಲೆ ತಂದೆಯಲ್ಲಿ ಹೇಳದ ಮಾತನ್ನು ನಿನ್ನಲ್ಲಿ ಹೇಳಿದ್ದಾಳೆ ಎಂದಾದ್ರೆ ನಿನ್ನ ಮೇಲೆ ವಿಶ್ವಾಸವನ್ನು ಇರಿಸಿದ್ದಾಳೆ. ನೀನು ಬದುಕನ್ನು ಒಂದು ತುದಿಗೆ ಮುಟ್ಟಿಸ್ತಿ ಎನ್ನುವಂತ ಒಂದು ಅಪೇಕ್ಷೆಯಿಂದ, ಆಕಾಂಕ್ಷೆಯಿಂದ ತುಂಬು ಯೌವನದ ಹೆಣ್ಣು ಮಗಳೊಬ್ಬಳು ಬದುಕಿನ ಭವಿಷ್ಯವನ್ನು ನಿರೀಕ್ಷಿಸಿ ಹೇಳಿದ ಮೇಲೆ ಅವಳ ಭವಿಷ್ಯದ ಕೊನೆಯವರೆಗೆ ನೀನು ಅವಳನ್ನು ದಾಟಿಸುವಂತಹ ಹೊಣೆಯನ್ನು ಹೊತ್ತುಕೊಳ್ಳಬೇಡುವ. ಕೊಟ್ಟನಲ್ಲ ಸಾಲ್ವ ದೇಶ, ಸಾಕಾಗ್ತದ? ಸಾಕಾಗುದಿಲ್ವಾ? ಸಾಕಾಗುವುದಿಲ್ಲ. ಯಾಕೆ? ಸಾಲ್ವನಲ್ಲಿಗೆ ಕಳುಹಿಸಿ ಕೊಟ್ಟೆ. ಸಾಲ್ವ ಏನ್ ಹೇಳಿದ? ಭೀಷ್ಮನೊಟ್ಟಿಗೆ ಹೋದ ಕಾರಣ ನೀನು ನನಗೆ ಆಗಲಿಕ್ಕಿಲ್ಲ, ಭೀಷ್ಮನನ್ನು ಬೆರೆತು ಬಂದೆ, ಬಲ್ಲೆ ಬಲ್ಲೆ ನಾನು, ಹಾಗಾಗಿ ನೀನು ಆಗಲಿಕ್ಕಿಲ್ಲ ಅಂತ ಹೇಳಿದ. ಮತ್ತೆ ನನ್ನ ಹೆಜ್ಜೆ ಹೇಗಿರ್ಬೇಕಿತ್ತು, ಏನು ಮಾಡಬೇಕಿತ್ತು? ಮಾಡಬೇಕಾದ ಸಾಲ್ವ ಹೇಳಿದ ಮಾತು ಹೌದು. ಭೀಷ್ಮನೊಟ್ಟಿಗೆ ಹೋದ ಹೆಣ್ಣು ನನಗಾಗೋದಿಲ್ಲ ಅಲ್ವಾ? ಹೌದು. ಮೊದಲು ಅವನೇ ಮಾತು ಕೊಟ್ಟ, ಯಾರೊಟ್ಟಿಗೆ ಹೋಗುವ ಹೆಣ್ಣು ಅನ್ನೋದು ತಿಳಿದಿರಲಿಲ್ಲ. ಈಗ ಇಷ್ಟು ಸಾಲು ಹೇಳಿದ ಮೇಲೆ ಮುಂದಿನ ಹೆಜ್ಜೆ ನಾನು ಏನನ್ನು ಇರಿಸಬೇಕಾದಿತ್ತು. ಯಾಕೆ ಅಂತ ಕೇಳಿದ್ರೆ, ಅಲ್ಲಿ ನಿನಗೆ ಕರೆ ಬರಲಿಲ್ಲ ಅಂತ ಹೇಳಿದ್ರೆ ಹಸ್ತಿನಾವತಿಗೆ ಅವಮರ್ಯಾದೆ ಅಂತ ಒಂದು ನಿನಗೆ ಗೊತ್ತಾಗ್ತದೆ. ಎಲ್ಲಿ? ಕಾಶಿ ದೇಶದಲ್ಲಿ ಹಸ್ತಿನಾವತಿಗೆ ಕರೆ ಕೊಡದೆ ಮದುವೆ ಮಾಡಿದ್ರೆ ಹಸ್ತಿನಾವತಿಗೆ ಅವಮಾನ, ಹಸ್ತಿನಾವತಿಗೆ ಪ್ರತಿಸ್ಪರ್ಧಿಯ ನಿರ್ಮಾಣ ಅಂತ ಕಾಣುವ ನಿನಗೆ ಒಬ್ಬ ನಿನ್ನದೇ ಹಸ್ತಿನಾವತಿಯ ಊರಿನ ಒಬ್ಬ ಆಟ್ಯ ಬ್ರಾಹ್ಮಣನೊಬ್ಬನ ಜೊತೆಯಲ್ಲಿ ಹೋದ ಅಂಬೆಯನ್ನು ಹಸ್ತಿನಾವತಿಯ ಬ್ರಾಹ್ಮಣನ ಎದುರು ಹೀಯಾಳಿಸಿ ಭೀಷ್ಮನೊಂದಿಗೆ ಹೋದಂತ ನಿನ್ನ ಚಾರಿತ್ರ ಸರಿ ಇಲ್ಲ ಅಂತ ಹೇಳಿದ್ದನ್ನು ಸಮರ್ಥಿಸಬೇಕಾದಂತ ಜಾಗದಲ್ಲಿ ನೀನಿರ್ತಿ. ಯಾಕಂದ್ರೆ ನಿನಗೆ ಗೊತ್ತಿಲ್ಲದ ಹಾಗೆ ಹೇಳಿದ್ದಲ್ಲ, ನೀನೇ ಕಳುಹಿಸಿದ ಬ್ರಾಹ್ಮಣನ ಎದುರಿನಲ್ಲಿ ಹೇಳಿದ್ದು ಹೊಣೆಗಾರಿಕೆಯಿಂದ ಜಾರಿಕೊಳ್ಳಿಕ್ಕೆ ಆಗುವುದಿಲ್ಲ. ಹಾಗಾಗಿ ಇದಕ್ಕೆ ಸರಿಯಾದಂತ ಪರಿಹಾರ ಏನು ಅಂತ ಕೇಳಿದ್ರೆ, ಈಗ ಅವಳಿಗೆ ಗತಿ ಇಲ್ಲದ ಹಾಗಾಗಿದೆ, ನೀನೇ ಮದುವೆ ಆಗಬೇಕು. ಅಲ್ಲ, ಈಗ ಸಾಲ್ವ ನನ್ನ ಕುರಿತಾಗಿ ಒಂದು ಅಪಚಾರದ ವಾಕ್ಯ ಹೇಳಿದ. ಗುರುಗಳಿಗೆ ಏನಾದ್ರೂ ಭೀಷ್ಮನ ಚಾರಿತ್ರದಲ್ಲಿ ಅನುಮಾನ ಬಂತ? ಈಗ ಸಾಲ್ವ ಹೇಳಿದ ವಾಕ್ಯ ಏನು? ಭೀಷ್ಮನೊಟ್ಟಿಗೆ ಹೋದ ಹೆಣ್ಣು ನನಗಾಗ್ಲಿಕ್ಕಿಲ್ಲ. ಹೋದ ಹೆಣ್ಣು ಅಂದ್ರೆ ಯಾವ ಅರ್ಥದಿಂದ? ಅವಳದ್ದಾದ ಶೀಲ ಕೆಟ್ಟಿದೆ ಅನ್ನುವ ಭಾವದಿಂದಲೇ ಅಲ್ವ ಹೇಳಿದ್ರು. ಈಗ ಕರ್ಕೊಂಡು ಬಂದ ಹೆಣ್ಣಿನ ಶೀಲ ಕೆಡಿಸಿಯೇ ಕಳುಹಿಸಿದವ ಭೀಷ್ಮ ಅಂತ ಗುರುಗಳ ಅಂತರಂಗಕ್ಕೆ ಏನಾದ್ರೂ ಅನ್ನಿಸ್ತದೆ? ಭೀಷ್ಮ ಹಾಗೆ ಹೇಳಿದ್ರೆ ನಾನು ಈಗೂ ಪ್ರಶ್ನೆ ಮಾಡಬಹುದು. ಹೇಗೆ? ಈಗ ಅಲ್ಲಿ ಕರಿಪುರದಲ್ಲಿ ಭೀಷ್ಮಗರಿಯದ ರೀತಿಯಲ್ಲಿ ಒಂದು ಸ್ವಯಂವರ ಏರ್ಪಾಡು ಮಾಡಬೇಕು ಅಂತ ಅವ ನಿರ್ಣಯ ಮಾಡುವಲ್ಲಿ ಪ್ರತಿಸ್ಪರ್ಧಿಯೊಬ್ಬನನ್ನು ಮಾಡಬೇಕು ಎನ್ನುವುದಾಗಿ ಅವ ನಿಶ್ಚಯಿಸಿದ್ದೇ, ತರ್ಕಿಸಿದ್ದೇ ಹೌದಾದ್ರೂ ಭೀಷ್ಮನಿಗೆ ಅವನ ತೋಳುಬಲದಲ್ಲಿ ವಿಶ್ವಾಸ ಕಡಿಮೆ ಆಯ್ತಾ? ಅಲ್ವೇ ಅಲ್ಲ. ಯಾವ ಪ್ರತಿಸ್ಪರ್ಧಿ ಬಂದ್ರು ನೀನು ಮತ್ತೆ ಆದ್ರೂ ಅವರನ್ನು ಎದುರಿಸಬಲ್ಲೇ ಅಲ್ಲ. ಅಂದ್ರೆ ಒಂದು ಪ್ರಕರಣದಲ್ಲಿ ನೀನು ಸರಿ ಇಲ್ಲ ಎನ್ನುವ ಕಾರಣಕ್ಕಾಗಿ ಅಲ್ಲ, ನೀನು ಸರಿ ಇದೆಯೋ ಸರಿ ಇಲ್ವೋ ಅಂತ ನಿರ್ಣಯ ಮಾಡಬೇಕಾದ ಪ್ರಕರಣ ಇದು. ಆರೋಪಿಸುವುದು ನಿನ್ನನ್ನು ಋಷಿ ಮುನಿಗಳು, ಹಾಗಾಗಿ ಸರಿಯಾದ ದಾರಿಯಲ್ಲಿ ಹೋಗಬೇಕಾದ ಬದ್ಧತೆ ನಿನಗುಂಟು, ಹಾಗಾಗಿ ಮದುವೆ ಆಗುತ್ತೆ ಹೇಳಿ. ಗುರುಗಳೇ, ಋಷಿ ಮುನಿಗಳಾದರೂ ಅವಜ್ಞೆಯಿಂದಲೂ ಆಡಿದ್ದಕ್ಕೆ ಈ ಹಿಂದೆಯೂ ಉದಾಹರಣೆಗಳುಂಟು. ಇರ್ಲಿ, ಋಷಿ ಮುನಿಗಳಾದ್ರೂ ಅವಜ್ಞೆಯಿಂದ ಒಂದು ತಪ್ಪು ತೀರ್ಮಾನವನ್ನು ಮಾಡಿದ್ದಕ್ಕೆ ಸಾಕಷ್ಟು ಉದಾಹರಣೆಗಳು ಇತಿಹಾಸದಲ್ಲಿ ಸಿಗುತ್ತದೆ. ಇರ್ಲಿ. ಆದ್ದರಿಂದಲೇ ಈ ಸಲವೂ ಅವರು ಹೇಳಿದ್ದಲ್ಲಿ ಕೇವಲ ಈ ಪ್ರಕರಣವನ್ನು ಆದ್ಯಂತವಾಗಿ ವಿಮರ್ಶಿ ಸರಿಯಾದ ನಿರ್ಣಯದಿಂದ ಬಂದಿದ್ದಾರೆ ಅನ್ನುವುದು ಧ್ವನಿ ಅಲ್ಲ. ಇನ್ನೂ ಒಂದು, ಸಾಲ್ವ ಹೇಳಿದ್ದರಲ್ಲಿ ಏನೇನು ಹುರುಳಿಲ್ಲ. ಈಗ ನೀವು ಹೇಳಿದಾಗೆ ಸಾಲ್ವ ಹೇಳಿದ ಮಾತನ್ನೇ ಒಪ್ಪಿ ಅವನನ್ನು ದಂಡಿಸಿ ಅವನಿಗೆ ಮದುವೆ ಮಾಡಿಸಲಿಕ್ಕೆ ಹೊರಟೆಂತಾದ್ರು ಅವ ನಾಳೆ ಏನು ಹೇಳಿಕೊಂಡು ಬರ್ತಾನೆ? ಭೀಷ್ಮ ಕರ್ಕೊಂಡೋಗಿ 4 ದಿವಸ ಇಟ್ಟ, ದೊಡ್ಡವರ ಮನೆ ವ್ಯವಹಾರ, ನಾವೊಂದು ಮಾತು ಹೇಳಿದ್ರೆ 4 ಬೆನ್ನಿಗೆ ಕೊಟ್ಟು ನಮ್ಮ ಕುತ್ತಿಗೆಗೆ ಕಟ್ಟಿದ, ಈಗ ಹೇಳಿಕೊಂಡು ಬರುದು, ಆಗ ನಾನೇನು ಮಾಡಬೇಕು? ಭೀಷ್ಮ ಹೇಳಲಿಕ್ಕೆ ಈಗ ನೀನು ಸ್ವಯಂವರ ಮಂಟಪಕ್ಕೆ ಹೋದದ್ದಕ್ಕೆ ಹೇಳಿದವರಿಲ್ವಾ? ಈ ವೃದ್ಧನಿಗೆ ಎಂತದಕ್ಕೆ ಈ ಸ್ವಯಂವರ ಮಂಟಪ ಅಂತ? ಹೌದಾ? ಹೇಳಿದವರ ಮಾತಿಗೆಲ್ಲ ಉತ್ತರ ಕೊಡ್ಲಿಕ್ಕಿರುವುದೇನು? ನಿನ್ನ ಚಾರಿತ್ರ ಸರಿ ಉಂಟು, ನೀನು ತಪ್ಪಲಿಲ್ಲ ಅಂತ ನಿರ್ಣಯ ಲೋಕದಲ್ಲಿ ಆಗುವ ಹಾಗೆ ನೀನು ನಡಿಬೇಕಾದ್ದಲ್ವಾ? ವೃದ್ಧನಿಗೆ ಯಾಕೆ ಹೆಣ್ಣು ಅಂತ ಕೇಳಿದವರಿಗೂ ನಾನು ಉತ್ತರ ಕೊಡ್ಲಿಲ್ಲ. ಹೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡ್ಲಿಕ್ಕೆ ಭೀಷ್ಮ ಅಲ್ಲ, ನಮಗೆ ಸಂಬಂಧಿಸಿದ್ದವುದಾದ್ರೆ ಮಾತ್ರ ನಾವು ಉತ್ತರ ಕೊಡಬೇಕಾದ. ನಾನೀಗ ಅದಕ್ಕೆ ಉತ್ತರ ಕೊಟ್ಟು ಈಗ ಅಂಬೆಯ ವಿಷಯದಲ್ಲಿ ನಿನ್ನ ಬಗ್ಗೆ ನಿನ್ನ ಊರಿನ ಬ್ರಾಹ್ಮಣನೆದುರು ಒಂದು ಆಕ್ಷೇಪಕ್ಕೆ ಏನು ಉತ್ತರ ಕೊಟ್ಟ ನೀನು? ಕೊಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಿಲ್ಲ? ಅಂಬೆ ಬರುವಂತೆ ಬಂದಿದ್ದಾಳೋ, ನ್ಯಾಯ ಕೇಳುವುದಕ್ಕಾಗಿ ಬಂದಳೋ, ಇದನ್ನು ನಾವು ಯೋಚಿಸಬೇಕಲ್ಲ. ಯಾರೋ ದಾರಿಯಲ್ಲಿ ಹೋಗುವವನು
ಸಿಂಹಾಸನಕ್ಕೆ ಬೆರಳು ತೋರಿಸಿದ ಅಂತ ಮಾತ್ರಕ್ಕೆ ಅದನ್ನೆಲ್ಲ ಕಿವಿಗೆ ಹಚ್ಚಿಕೊಳ್ಬೇಕಾದ ಅವಶ್ಯಕತೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಕೇಳಿದ್ರೆ, ಹಾಗೊಂದು ವೇಳೆ ಆಡಿದ್ದಕ್ಕೆಲ್ಲ ಸಿಂಹಾಸನ ಸ್ಪಂದಿಸ್ತದೆ ಅನ್ನುವುದನ್ನು ತಿಳಿದರೆ ಆಡುವನಿಗೆ ಆಡುವುದೇ ಕೆಲಸ ಆಗ್ತದೆ, ಮಾಡುವನು ಮಾಡುವ ಕೆಲಸವನ್ನೇ ಇರಬೇಕಾಗ್ತದೆ. ಆದ್ದರಿಂದಲೇ ಯಾವುದಕ್ಕೆ ಬೆಲೆ ಕೊಡಬೇಕು ಅನ್ನುವುದನ್ನು ಒಪ್ಪಲೇಬೇಕು. ಅದು ಸರಿ, ಎಲ್ಲಿಯೋ ಕುಳಿತು ಆಡಿದ್ರೆ ಸರಿ. ಈ ಪ್ರಕರಣದಲ್ಲಿ ನೇರ ಸಂಬಂಧಿಯಾಗಿ ನೀನು ಇಳಿದ ಕಾರಣ, ನಿನ್ನನ್ನೇ ಹೆಸರು ಎತ್ತಿ ಹೇಳಿದ ಕಾರಣ ನೀನು ಸ್ವಲ್ಪ ಪ್ರವರ್ತನೆಯನ್ನು ತೋರಿಸಬೇಡವೇನೋ? ಗುರುಗಳ ನಿಮ್ಮ ಹತ್ರ ಒಂದು ಮಾತು ಕೇಳ್ತೇನೆ. ಈಗ ಸಾಲ್ವ ಒಂದು ಮಾತು ಹೇಳಿದ, ಅದರ ಕುರಿತಾಗಿ ನಿಮಗೆ ಪೂರ್ತಿ ವಿಶ್ವಾಸ ಇಲ್ಲ. ಯಾಕಂದ್ರೆ ನೀವು ಅದಕ್ಕೆ ಯಾವ ಒಂದು ನಿರ್ದಿಷ್ಟವಾದ ಉತ್ತರವನ್ನು ನನಗೆ ಕೊಡ್ಲಿಲ್ಲ. ನಾನೀಗ ಶೀಲ ಕೆಟ್ಟವನು ಶೀಲ ಕೆಡಿಸಿದವನು ಅನ್ನೋದಕ್ಕೆ ನಿಮ್ಮ ಉತ್ತರ ಇಲ್ಲ. ಅದು ಇನ್ನು ನಿರ್ಣಯ ಆಗ್ಬೇಕು. ಈಗ ಸಾಲ್ವ ಹೇಳಿದ ಅಂತ ಮಾತ್ರಕ್ಕಾಗಿ ಈಗ ಸಾಲ್ವನಿಗೆ ಮನಸೋತ ಹೆಣ್ಣಿಗೆ ಇನ್ನೇನು ವ್ಯವಸ್ಥೆ ಏನು? ಈಗ ಸಾಲ್ವನಿಗೆ ಮಾತು ಕೊಟ್ಟು ಅವನನ್ನೇ ನಾನು ಮದುವೆ ಆಗ್ತೇನೆ ಅಂತ ಹೇಳಿದ ಹೆಣ್ಣನ್ನು ನಾನೇನು ಮಾಡಬೇಕಿತ್ತು? ಅದಕ್ಕೆ ಉತ್ತರ ಯಾರಲ್ಲಿ ಕೇಳಬೇಕು ಗೊತ್ತುಂಟ? ನಿನ್ನ ಹಿನ್ನೆಲೆಯಲ್ಲಿ ಕೇಳಬೇಕು. ನಿನ್ನ ಹಿನ್ನೆಲೆಯಲ್ಲಿ ಇರುವುದು ನಿನ್ನ ತಾಯಿ ನಳಿನಾಕ್ಷ ನಂದಿನಿ ಗಂಗೆ. ಅವಳು ಮಹಾಭಿಷನೇ ಶಾಪಗ್ರಸ್ತನಾಗಿ ಹುಟ್ಟಿದ್ದು ಅಂತ ಮೊದಲು ತೊಡೆಯಲ್ಲಿ ಕುಳಿತದ್ದು ಯಾರ ತೊಡೆಯಲ್ಲಿ ಗೊತ್ತುಂಟ? ನಿನ್ನ ಅಜ್ಜ ಪ್ರತೀಪನ ತೊಡೆಯಲ್ಲಿ. ಅಜ್ಜ ಪ್ರತೀಪನ ತೊಡೆಯಲ್ಲಿ ಕುಳಿತಾಗ ಅವಳು ಭಾವಿಸಿದ ಇವನೇ ಗಂಡ ಅಂತ. ಆಗ ನೀನು ನನಗೆ ಹೆಂಡತಿ ಆಗುವುದಕ್ಕೆ ಇರುವವಳಲ್ಲ, ನೀನು ಬಲತೊಡೆಯಲ್ಲಿ ಕುಳಿತಿದ್ದಿ, ಮಗನನ್ನು ಮದುವೆ ಆಗಬೇಕಾದವಳು ಅಂತ ಪ್ರತೀಪ ಹೇಳಿದ್ದಾನೆ ಎಂದಾದ್ರೆ ಒಮ್ಮೆ ಕಲ್ಮಶವಾದ್ರು ಸರಿ ಮಾಡ್ಲಿಕ್ಕೆ ಆಗ್ತದೆ ಅಂತ ನಿನ್ನ ಹಿನ್ನೆಲೆ ತೋರಿಸಿದ ಮೇಲೆ ಅಂಬೆಯ ಬದುಕಿಗೊಂದು ಸರಿಯಾದಂತಹ ನಿರ್ಣಯ ಕೊಡುವುದಕ್ಕೆ ನೀನು ಮದುವೆ ಆದ್ರೆ ಒಂದುಂಟು, ಶಾಪಗ್ರಸ್ತಳಾದಂತಹ ಗಂಗಾ ಭವಾನಿ ಆದ್ರೂ ಬಂದು ಪ್ರತೀಪ ಮಹಾರಾಯರ ಬಲತೊಡೆಯಲ್ಲಿ ಕುಳಿತುಕೊಂಡದ್ದೇ ಹೊರತು ಎಡತೊಡೆಯಲ್ಲಿ ಅಲ್ಲ. ಅದ್ಯಾಕೆ ಬಲತೊಡೆಯಲ್ಲಿ ಕುಳಿತುಕೊಂಡ್ಲು? ಬಲತೊಡೆಯಲ್ಲಿ ಕುಳಿತುಕೊಂಡು ಅವಳು ಗಂಡ ಅಂತಲೇ ಕುಳಿತುಕೊಂಡದ್ದು ಅಲ್ಲ. ಪ್ರತೀಪರಂತಾದ್ರೂ ಕುಳಿತುಕೊಳ್ಳುವಾಗ ಬಲತೊಡೆ ಆದದ್ದು ಯಾಕೆ? ಬಲತೊಡೆಯಾದದ್ದು ಯಾಕೆ ಅಂತ ಹೇಳಿದ್ರೆ ವಿಧಿ. ನಾನು ಅದೇ ಹೇಳುದು. ಅಂಬೆಯನ್ನು ಹಸ್ತಿನಾವತಿಯ ಮನೆತನದ ಸೊಸೆಯನ್ನಾಗಿ ಮಾಡಿಕೊಳ್ಳಬೇಕನ್ನೋ ಉದ್ದೇಶದಿಂದಲೇ ನಾನು ಕರ್ಕೊಂಡು ಬಂದದ್ದು. ಆದ್ರೆ ಮದುವೆಗಿಂತ ಮೊದಲನೇ ದಿವಸ ಯಾರಿಗೂ ಗೊತ್ತಾಗದೆ ಅವಳು ಸಾಲ್ವನಿಗೆ ಮಾತು ಕೊಟ್ಟದ್ದು ಯಾಕೆ? ಅದು ವಿಧಿ. ಅವಳ ವಿಧಿ ಅವಳು ಅನುಭವಿಸ್ತಾಳೆ, ಗಂಗಮ್ಮನ ವಿಧಿ ಗಂಗಮ್ಮ ಅನುಭವಿಸಿ ಆಗಿದೆ. ಮತ್ತೆ ನಾವೆಂತ ಆಗುದಿಲ್ಲ. ಅವಳ ವಿಧಿ ಅವಳು ಅನುಭವಿಸ್ತಾಳೆ, ಅವ ಸಾಯುವುದಕ್ಕಿರುವುದು ಅಂತ ಹೇಳಿ ಒಬ್ಬನ ತಲೆ ಕಡಿದ್ರೆ ಅದವ ಸಾಯುವ ವಿಧಿ ಅಂತ ಹೇಳಿದ್ರೆ ಇವನಿಗೆ ಶಾಸನ ಮಾಡದೆ ಬಿಡ್ಲಿಕ್ಕೆ ಆಗುದಿಲ್ಲ. ಈಗ ಅವಳು ಮಾತು ಕೊಟ್ಟದ್ದೇ ಹೌದಾದ್ರು ನೀನು ಹೋಗದೇ ಇದ್ರೆ ಅವಳು ಸಾಲ್ವನನ್ನೇ ವರಿಸುತ್ತಿದ್ದಳು. ಸಾಲ್ವನನ್ನು ವರಿಸದೆ ಈಗ ಬೀದಿ ಪಾಲಾಗುವುದಕ್ಕೆ ಕಾರಣ ನಿನ್ನ ಸ್ವಯಂವರ ಮಂಟಪದ ಪ್ರವೇಶ. ನೀನು ಮಾಡಿದ ಅಪರಾಧ ಅಥವಾ ಪ್ರಮಾದ ಸಣ್ಣದೇ ಆದ್ರು ದಶರಥ ಮಾಡಿದ ಸಣ್ಣ ಅಪರಾಧಕ್ಕೆ ದೊಡ್ಡ ಶಿಕ್ಷೆ ಸಿಕ್ಕಿದ ಹಾಗೆ ನೀನು ಈ ಸಲ ಮದುವೆ ಆಗುವುದೇ ಅದಕ್ಕೆ ಪ್ರಯತ್ನ. ಗುರುಗಳೇ, ದಶರಥ ಬಾಣ ಬಿಟ್ಟದ್ದು ತಾನು ಅನ್ನುವುದನ್ನು ತಿಳಿದವನೇ. ಅಂದ್ರೆ ಅವನಿಗೆ ಗೊತ್ತು ನಾವು ಬಿಟ್ಟದ್ದು. ಬಾಣ ಬಿಟ್ಟು ಪ್ರಾಣ ಕಳೆಕೊಳ್ಳುವುದಕ್ಕೆ ಯಾರು ಕಾರಣನಾದವ ಅವನಿಗೆ ಅದೇ ಗತಿ ಬರಲಿಂದ ಶಾಪ ಕೊಟ್ಟು. ಆದ್ದರಿಂದಲೇ ದಶರಥನಿಗೆ ಅದನ್ನು ಅನುಭವಿಸಬೇಕಾಗಿ ಬಂತು. ಯಾವನು ಅವನ ಮರಣಕ್ಕೆ ಕಾರಣ ಆ ದೋಷ ಅವನಲ್ಲಿ ಉಂಟು. ಆದ್ದರಿಂದ ಋಷಿ ಶಾಪ ಅವನಿಗೆ ತಾಗಿತ್ತು. ನಾನು ಇದರಲ್ಲಿ ಪ್ರತ್ಯಕ್ಷ ಕಾರಣನಲ್ಲದೇ ಇರುವುದರಿಂದ ಅವಳ ವೃದ್ಧತೆಗೆ ಅವಳೇ ಕಾರಣಳಾದ್ದರಿಂದ ಅವಳೇ ಕಣ್ಣೀರು ಹಾಕ್ತಾ ಊರ ಮೇಲೆ ತಿರುಗುತ್ತಾ. ಕಾರಣ ಅಂತ ನೀನು ಹೇಳುವುದಲ್ವಾ? ಈಗ ಒಂದು ವೇಳೆ ನೀನು ಪ್ರವೇಶ ಮಾಡದೇ ಇರ್ತಿದ್ರೆ ಅವಳು ಖಂಡಿತ ಸಾಲ್ವನನ್ನು ಮದುವೆ ಆಗುತ್ತಿದ್ದರು. ಖಂಡಿತ ಸಾಲ್ವನನ್ನು ಮದುವೆ ಆಗುತ್ತಿದ್ದರು. ಯಾಕಂದ್ರೆ ಅಲ್ಲಿ ಗೆದ್ದು ನಿಂತವ ಸಾಲ್ವ, ಎಲ್ಲರನ್ನು ಗೆದ್ದು ನಿಂತ ಸಾಲ್ವ ವಿಕ್ರಮಿಯಾಗಿ ವಿಜೇತನಾಗಿ ಮೆರೆಯುತ್ತಾ ಇರುವ ಹೊತ್ತಿನಲ್ಲಿ ನಿನ್ನ ಪ್ರವೇಶ ಆದದ್ದು. ಸ್ವಯಂವರ ಮಂಟಪದ ಪೂರ್ಣ ಪರಿಚಯ ನಿಮಗಾಗಲಿಲ್ಲ ಅಂತ ನನಗೆ ಅರ್ಥ. ಯಾಕೆ? ಅಲ್ಲಿ ಯುದ್ಧದ ತೀರ್ಮಾನ ಆಗಲೇ ಇಲ್ಲ. ಯುದ್ಧ ನಡೆಯುತ್ತಿರುವ ಅವಸರದಲ್ಲಿ ನನ್ನ ಪ್ರವೇಶ ಆದದ್ದು. ಅದರ ಅರ್ಥ ಏನು? ಗೆದ್ದು ನಿಂತವ ಸಾಲ್ವ ಅಂತ ಅರ್ಥ ಅಲ್ಲ. ಯುದ್ಧ ನಡೆಯುತ್ತಾ ಇತ್ತು, ಅವನಿಂದ ಆತನಕ ಕಾಳಗಕ್ಕೆ ಬಂದವರು ಅವನಿಂದ ಸೋತಿರಬಹುದು. ಅದರ ಅರ್ಥ ಹೋರಾಡುವ ಮಂದಿಗಳಿಲ್ಲ ಅಂತ ಅರ್ಥ. ಇನ್ನೂ ಒಂದು, ಸ್ವಯಂವರದ ಪಣದಲ್ಲಿ ಇರಿಸಿದಂತಹ ವೀರ್ಯ ಶುಲ್ಕದ ಪಣದಲ್ಲಿ ವಿಜಯವನ್ನು ಗಳಿಸುವುದು ಹೇಗೆ ಕೇಳಿದ್ರೆ ಹೆಣ್ಣು ಮಕ್ಕಳ ಅದೃಷ್ಟದಂತೆ. ಆದ್ದರಿಂದ ಸಾಲ್ವನ್ನು ರಟ್ಟೆಗಟ್ಟಿ ಉಂಟು ಅನ್ನುವುದಕ್ಕೆ ಅವ ಗೆಲ್ಲುತ್ತಾನೆ ಅಂತ ಅರ್ಥ ಅಲ್ಲ. ಯಾವನಿಗೆ ಹೆಂಡತಿ ಆಗುವ ವಿಧಿ ಇವರಿಗುಂಟು ಅವನೇ ಗೆದ್ದು ನಿಲ್ತಾನೆ. ಅದಕ್ಕೆ ಅಲ್ವಾ ಹೇಳಿದ್ದು ಒಂದಲ್ಲ, ಅದರಲ್ಲಿ ತಿದ್ದುಪಡಿ ಉಂಟು. ಸೌಂದರ್ಯಾತಿಶಯಕ್ಕೆ ಮೋಹಿಪುದೊಂದು. ಒಂದು ವೇಳೆ ವಿಕ್ರಮದಲ್ಲಿ ಅವ ಏನಾದರೂ ಸಮಸ್ಯೆ ಆದರೂ ಕೂಡ ಸೌಂದರ್ಯಾತಿಶಯಕ್ಕೆ ಮೋಹಿಪುದು ಎನ್ನುವ ತಿದ್ದುಪಡಿಯಿಂದ ಇವಳು ಅವನನ್ನು ಮದುವೆ ಆಗುವುದಕ್ಕೆ ಒಂದು ರಾಜಮಾರ್ಗ ಉಂಟು ಅಂತ ಅವ ತಿದ್ದುಪಡಿ ಮಾಡಿದ್ದು. ಅಷ್ಟೆಲ್ಲ ಮಾಡಿದ ಮೇಲೆ ನೀನು ಹೋದದ್ದು. ಗುರುಗಳೇ, ಸ್ವಯಂವರವೇ ಹೌದಾದ್ರೆ ಪಣ ಹೇಳಬೇಕಾದ ಯಾರು? ಸಾಲ್ವನ ಪ್ರತಾಪಸೇನ? ಅದು ಬಿಡು, ಅದು ಅವರಿಗೆ ಬಿಟ್ಟ ವ್ಯವಹಾರ. ಅದನ್ನು ಇಬ್ರು ಒಪ್ಪಿದಾರಲ್ಲ? ಇಲ್ಲ, ಒಪ್ಪಲಿಲ್ಲ. ಹೇಗೆ? ಪರಾಕ್ರಮವೇ ಪಣ ಅನ್ನುವ ಘೋಷಣೆಯಿಂದ ಸೇರಿದ ನೃಪಾಲಕರುಗಳ ಮಧ್ಯದಲ್ಲಿ ಸಾಲ್ವ ಒಂದು ಹೊಸ ವ್ಯಾಖ್ಯಾನ ಮಾಡಿದ. ಸ್ವಯಂವರಕ್ಕೆ ಎರಡು ವಿಧಾನ ಉಂಟು, ಹೋರಾಟವೇ ಆಗಬೇಕಾದದ್ದಿಲ್ಲ. ಹೆಣ್ಣು ಮಕ್ಕಳೇ ಪುರುಷನ ಸೌಂದರ್ಯವನ್ನು ಕಂಡು ತಾವೇ ಆಯ್ಕೆ ಮಾಡಿಕೊಳ್ಳಬಹುದು. ಅಲ್ಲ, ವೀರರಾದವರು ಹೋರಾಟದ ಮೂಲಕವಾಗಿ ತಮ್ಮ ಅರ್ಹತೆಯನ್ನು ಪ್ರಕಟಿಸಿಯೂ ಮದುವೆ ಆಗಬಹುದು. ಇಷ್ಟು ಹೇಳಿದ ಮೇಲೆ ಪ್ರತಾಪಸೇನ ಹೇಳಿದ್ದು, ಹೇಳಿ ಹೋರಾಟ ಮಾಡಿ. ಹಾಗಿದ್ರೆ ಅದರ ಅರ್ಥ ಎಂತದ್ದು? ಸೌಂದರ್ಯಾತಿಶಯಕ್ಕೆ ಮೆಚ್ಚಿ ವರಿಸುವಂತಹ ವಿಧಾನವನ್ನು ಪ್ರತಾಪಸೇನ ಪುರಸ್ಕರಿಸಲಿಲ್ಲ. ಆದ್ದರಿಂದಲೇ ಕಾಳಗ ಸಿದ್ಧ ಆದದ್ದು.
ಅದು ಸ್ವಯಂವರಕ್ಕಿದ್ದ ವಿಧಿ. ಅಯ್ಯ, ಅಷ್ಟಕ್ಕೂ ಅಲ್ಲಿ ಎರಡು ಆಯ್ಕೆ ಅಂತ. ಅಲ್ಲಿ ಯುದ್ಧವೇ ಮಾಡಬಾರ್ದು ಅಂತಲ್ಲ. ಒಂದು ವೇಳೆ ಯುದ್ಧದಲ್ಲಿ ಗೆದ್ದವನು ಆ ಹೆಣ್ಣು ಮಕ್ಕಳ ಮನಸ್ಸಿಗೆ ಒಗ್ಗದೇ ಇದ್ರೆ ಸೌಂದರ್ಯಾತಿಶಯಕ್ಕೆ ಮೋಹಿಪುದು ಎರಡನೇ ಆಯ್ಕೆ. ಗುರುಗಳೇ, ಯಾವುದೇ ಒಂದು ಸ್ಪರ್ಧೆಗೆ ಎರಡು ಆಯ್ಕೆ ಇಲ್ವೇ ಇಲ್ಲ. ಯಾಕೆ? ಇದ್ರದ್ದು ತಪ್ಪಾಗಿ ಹೋಗ್ತದೆ. ಹಾಗಿದ್ರೆ ಹೋರಾಟ ಮಾಡಿದವನಿಗೆ ಏನು ಗತಿಯಿಂದ ಪ್ರಶ್ನೆ ಬರೋದಿಲ್ಲ. ಮತ್ತೆ ವಿವಾದಕ್ಕೆ ಕಾರಣ ಯಾವುದೇ ಒಂದು ಸ್ವಯಂವರಕ್ಕೆ ಎರಡು ಬಣ ಉಂಟಾ? ಅಲ್ಲಿ ಅಲ್ಲಿ ಇತ್ತು ಇಲ್ಲ, ಇಲ್ಲಿ ಸರಿ ಆಗುದಿಲ್ಲ. ಇಲ್ವೇ ಇಲ್ಲ. ಒಂದು ಸ್ವಯಂವರಕ್ಕೆ ಒಂದೇ ಪಣ. ಯಾಕೆಂದ್ರೆ ಪರಸ್ಪರ ವಿರುದ್ಧವಾದಂತಹ ಪಣಗಳು ಈ ಸಾಲಭೂತಿ ಹೇಳಿದ್ದು. ಒಂದು ಹೆಣ್ಣೆ ತನ್ನ ಪತಿಯನ್ನು ಆಯ್ಕೆ ಮಾಡುವ ಪಣ, ಇನ್ನೊಂದು ಗಂಡೆ ತನ್ನ ಅರ್ಹತೆಯನ್ನು ಪ್ರಕಟಪಡಿಸುವಂತಹ ಪಣ. ಗಂಡು ಪ್ರಕಟಪಡಿಸಿದ, ಒಬ್ಬ ಗೆದ್ದು ನಿಂತ. ಗೆದ್ದು ನಿಂತವರನ್ನು ಹೆಣ್ಣು ಹೇಳ್ತಾಳೆ, ನನಗೆ ನಿನ್ನನ್ನು ಮದುವೆ ಆಗ್ಲಿಕ್ಕೆ ಮನಸ್ಸಿಲ್ಲ ಅಂತ. ಹಾಗಿದ್ರೆ ನಾವು ಅಷ್ಟು ಹೋರಾಟ ಮಾಡಿದ ಯಾಕೆ ಅಂತ ಪ್ರಶ್ನೆ. ಈ ಆಕ್ಷೇಪ ಎಲ್ಲಿ ನಿನ್ನದು ನಿಲ್ಲುವುದು ಗೊತ್ತುಂಟಾ? ಸಾಲ್ವ ಒಂದು ವೇಳೆ ಸೋತು ಅವನ ವಿಕ್ರಮಕ್ಕೆ ಅವನ ಸೌಂದರ್ಯಾತಿಶಯಕ್ಕೆ ಅವಳು ಮೋಹಿಸಿ ಹೊರಟ್ರೆ ನೀನೇ ಹೇಳುವುದು ಊಹನೆಯಿಂದ. ಅವಳು ಹಾಗೆ ವಿಶ್ವಾಸದಿಂದ ಇದ್ಲು, ಸಾಲ್ವನೇ ಗೆಲ್ತಾನೆ ಎನ್ನುವ ವಿಶ್ವಾಸ. ಒಂದು ವೇಳೆ ಗೆಲ್ಲದೇ ಇದ್ರೆ ಎನ್ನುವ ತಿದ್ದುಪಡಿ ಅವ ಮಾಡಿದ್ದು. ಈಗ ನೀನು ಪ್ರವೇಶ ಮಾಡಿದ್ರಿಂದ ಅವಳು ಯಾವ ವಿಶ್ವಾಸವನ್ನು ಇರಿಸಿದ್ನೋ, ಸಾಲ್ವ ಯಾವ ವಿಶ್ವಾಸವನ್ನು ಇರಿಸಿದನೋ ಅದು ತಲೆ ಕೆಳಗಾಯಿತು. ಅಂಬೆ ಏನು ಮಾತು ಕೊಟ್ಟಿದ್ದಾಳೆ ಅನ್ನುವುದನ್ನು ನನ್ನಲ್ಲಿ ವಿವರವಾಗಿ ಹೇಳಿದ್ದಾರೆ. ಕೇಳಯ್ಯ ಸಾಲ್ವ ಭೂನಾಥ ಎನ್ನಯ್ಯ ಪಿತ, ನಾಳೆ ಎನ್ನನು ಜಯ ಮೂಲಲಾಮರಿಗಾರಿಗಿತ್ತ ರೀಯಲ್ ನಾನಿನ್ನ ಓಲೈಸಿ ವರಿಸುವೆ. ಇದು ಏನನ್ನು ಹೇಳ್ತದೆ? ಸಾಲ್ವ ಗೆಲ್ಲಲಿ ಸೋಲ್ಲಿ ನಾನು ಅವನ ಹೆಂಡತಿ ಆಗ್ತೇನೆ. ಇದೇ ಅಲ್ಲೋ ವಾಕ್ಯ. ಹಾಗಿದ್ರೆ ಮತ್ತೆ ಸೌಂದರ್ಯಾತಿಶಯಕ್ಕೆ ಮೆಚ್ಚಿ ವರಿಸುವುದು ಅನ್ನೋದು ಬೇಡವೇ ಬೇಡ. ಹೇಗಾದ್ರೂ ಅವಳು ಒಪ್ಪುವಂತ ಸ್ಥಿತಿಯಲ್ಲಿ ಈಗ ಅದನ್ನೇ ಒಪ್ಪಿಕೊಳ್ಳುವ. ಅದನ್ನು ಒಪ್ಪಿಕೊಳ್ಳುವುದಿರು ನಿನ್ನ ಪ್ರವೇಶದಿಂದ ತಲೆ ಕೆಳಗಾಯ್ತು ಅಂತ. ಹೇಗದು? ಯಾಕೆ ಅವಳು ಮೊದಲೇ ಮಾಲೆ ಹಾಕಲಿಲ್ಲ? ನೀನು ಹೇಗೆ ಮಾಲೆ ಹಾಕ್ಲಿಕ್ಕೆ ಆಗ್ತದೆ? ಈಗ ಸಾಲ್ವ ಹೇಳಿದ ಹಾಗೆ ಹೆಣ್ಮಕ್ಕಳಿಗೆ ವರಿಸುವ ಅರ್ಹತೆಯಲ್ಲಿ ಘೋಷಿಸಲ್ಪಟ್ಟಿದೆ ಅಂತ ಆದ್ರೆ ಮೊದಲನೇ ದಿವಸವೇ ಮಾತು ಕೊಟ್ಟ ಸಾಲ್ವನ ಕೊರಳಿಗೆ ಮಾಲಲ್ಲೂ ಹಾಕಬೇಕಾದ್ರೆ ಯಾಕೆ ಹಾಕಲಿಲ್ಲ? ಕಾರಣ ಏನು? ನಾನು ಕೊಟ್ಟ ಮಾತು, ತಂದೆಯ ಪಣ ಎರಡು ಪೂರಕವಾಗಿ ಬರಲಿ. ಎರಡು ಪೂರಕವಾಗಿ ಬಂದ್ರೆ ಎರಡು ಪೂರಕವಾಗಿ ಬಂದ್ರೆ ಆ ತಂಗಿಯರೊಂದಿಗೆ ನಾನು ಹೋಗುತ್ತೇನೆ. ಒಂದು ವೇಳೆ ಪೂರಕವಾಗಿ ಬರದೇ ಇದ್ರೆ ನನ್ನ ತಂಗಿಯರು ಯಾರನ್ನು ಬೇಕಾದರೂ ವರಿಸಲಿ, ನಾನು ನಿನ್ನ ಓಲೈಸಿ ಬರ್ತೇನೆ. ಇದು ಅವಳ ತರ್ಕದ ಹಿಂದಿರುವ ಉದ್ದೇಶ. ತಂದೆಯ ಮಾತಿನಲ್ಲಿ ಗೌರವ ಇರುವವಳಾದರೆ ತಂದೆ ಯಾರಿಗೆ ಬೇಕಾದ್ರೂ ತಂಗಿಯಂದ್ರನ್ನು ಕೊಡ್ಲಿ, ನಾನು ಮದುವೆ ಆಗ್ತೇನೆ ಅಂತ ಮೊದಲನೇ ದಿವಸ ಮಾತು ಕೊಡುವುದೇ. ಕೊಡ್ಲಿಕ್ಕೆ ಆಗ್ತದೆ? ಹೇಗದು? ತಂದೆ ಹಾಗಿದ್ರೆ ತಂದೆಯ ನಿರ್ಣಯದಲ್ಲಿ ಗೌರವ ಇಲ್ಲ ಅಂತ? ಇಲ್ವೇ ಇಲ್ಲ. ತಂದೆಯ ನಿರ್ಣಯ ಯಾರಿಗೆ? ನನ್ನ ತಂಗಿಯಂದ್ರಿಗೆ ಸಂಬಂಧಿಸಿ ಯಾರಿಗೆ ಬೇಕಾದ್ರೂ ನಾನು ನಿನ್ನನ್ನು ಮದುವೆ ಆಗ್ತೇನೆ. ಇದಲ್ಲ ವಾಕ್ಯದ ಅದರ ಅರ್ಥ. ತಂದೆಯ ಮೇಲೆ ಗೌರವ ಇಲ್ಲ ಅಂತಲ್ಲ, ಅವಳ ಪ್ರೇಮಾತಿಶಯ ಎಷ್ಟಿತ್ತು ಅಂತ ಅರ್ಥ. ಅವಳಿಗೆ ಪ್ರೇಮ ಹುಟ್ಟಿತ್ತು. ಪ್ರೇಮ ಹುಟ್ಟುವುದಕ್ಕೆ ಪುಸ್ತಕದಲ್ಲಿ ನೋಡಿ ಪ್ರಶ್ನೆ ಹೇಳಿ ಪರೀಕ್ಷೆಗೆ ಉತ್ತರ ಬರೆದಾಗೆ ಪ್ರೇಮ ಬರುವುದಲ್ಲ. ಅದು ಯಾವ ಹೊತ್ತಿನಲ್ಲಿ ಹುಟ್ಟುತ್ತದೆ ಅಂತ ಹೇಳಲಿಕ್ಕಾಗಬೇಕು. ಅದು ಈಗ ನಿನ್ನ ಹಿನ್ನೆಲೆಯಲ್ಲಿ ಹುಟ್ಟಲಿಲ್ವಾ? ಯಾರು ಏನು ಅಂತ ನೋಡಿ ಪ್ರೇಮ ಹುಟ್ಟಿದ್ದ? ಈಗ ನಿನ್ನ ಹಿಂದಿನವರಿಗೆ ಹುಟ್ಟಲಿಲ್ವಾ ಪ್ರೇಮ? ಯಾರು ಎಂತದಂತ ನೋಡಿ ಹುಟ್ಟಿದ್ದ? ಪ್ರೇಮ ಎಲ್ಲಿ ಹುಟ್ಟುತ್ತದೆ? ಹಾಗೆ ಅವಳಿಗೆ ಪ್ರೇಮ ಹುಟ್ಟಿ ಆ ವಿಶ್ವಾಸದಿಂದ ಹೇಳಿದ್ದೆ ಹೊರತು ತಂದೆಗೆ ಅಪಚಾರ ಮಾಡಬೇಕು ಅಂತ ಹೇಳಿದ್ದಲ್ಲ. ಆಯ್ತಲ್ಲ. ಹಾಗಿದ್ರೆ ಸಾಲ್ವನಿಗೆ ಕೊಟ್ಟ ಮಾತೇ ತಾವು ಸಿಂಧುವಲ್ಲ ಅಂತ ಹೇಳಲಿಕ್ಕೆ ಹೊರಟಾಗ ಪ್ರೇಮ ಕಾರಣದಿಂದ ಒಂದು ವಾಕ್ಯವನ್ನು ಅವಳು ಆಡಿದ್ದಾಳೆ, ಅದು ಅಷ್ಟು ಪ್ರಾಧಾನ್ಯವಾದಲ್ಲ ಅಂತ ಆದ್ರೆ ಮತ್ತೆ ಸಾಲ್ವನಿಗೆ ಮಾತು ಕೊಟ್ಟದನ್ನು ವಾಕ್ಯ ಯಾಕೆ? ಸಾಲ್ವನಲ್ಲಿ ಮನಸ್ಸಿಟ್ಟ ಹೆಣ್ಣನ್ನು ತಂದದ್ದು ಯಾಕೆ ಅಂತ ಪ್ರಶ್ನೆ ಯಾಕೆ? ಸಾಲ್ವನಲ್ಲಿ ಮನಸ್ಸಿಟ್ಟ ಹೆಣ್ಣು ಅನ್ನುವುದನ್ನು ತಾವು ಸಾಲ್ವನಲ್ಲಿ ಮನಸ್ಸಿಟ್ಟ ಹೆಣ್ಣು ಎನ್ನುವುದು ಈಗಲೂ ಸತ್ಯ. ಹೌದಾ? ಸಾಲ್ವನಲ್ಲಿ ಮನಸ್ಸಿಟ್ಟ ಹೆಣ್ಣು ಎನ್ನುವುದು ಈಗಲೂ ಸತ್ಯ. ನೀನದನ್ನು ತಂದೆಗೆ ಗೌರವ ಇಲ್ಲ ಅಂತ ತಿರುಗಿಸಿದೆ ಅಲ್ಲ. ತಂದೆಗೆ ಗೌರವ ಇಲ್ಲದೆ ಕೊಟ್ಟ ಮಾತಲ್ಲ, ತಂದೆಯ ಮೇಲಿನ ಗೌರವ ಇರಿಸಿಕೊಂಡೇ ಕೊಟ್ಟ ಮಾತು. ಹೌದಪ್ಪ. ಅಪ್ಪ ಹೆಂಗಿನ ಮಾಡಿದ ನಿರ್ಣಯ ಬೇಕಾದ್ರೆ ನಾಳೆ ಬಿದ್ದು ಹೋಗಲಿ, ನಾನು ನಿನ್ನನ್ನು ಹೆಂಡತಿ ಆಗ್ತೇನೆ ಅಂತ ಹೇಳಿದ್ರೆ ಅಪ್ಪನಲ್ಲಿ ಗೌರವ ಇದ್ದು ಕೊಡುವ ಮಾತು ಒಂದು ಪರಶುರಾಮರ ಹೊಸ ವ್ಯಾಖ್ಯಾನ. ನನ್ನ ಮಾತಿಗೆ ನೀನು ವ್ಯಾಖ್ಯಾನ ಕೊಡಬೇಡ. ಅವಳು ಹೇಳಿದ್ದೇನು? ನನ್ನ ತಂದೆ ಯಾರಿಗಿತ್ತ ರಿಯಲಿ ಅಂದ್ರೆ ಅದು ಕೊನೆ ಏನೂ ಇಲ್ಲದೆ ಇನ್ನು ಅನಿವಾರ್ಯ ಅಂತ ಆದ್ರೆ ನನ್ನ ತಂಗಿಯಂದಿರು ಬೇರೆಯವರನ್ನು ಮದುವೆ ಆಗುವ ಪ್ರಸಂಗ ಬಂದ್ರು ನಾನು ನಿನ್ನನ್ನು ಬಿಡುವುದಿಲ್ಲ. ಇದು ಮಾತಿನ ಅರ್ಥ. ಈ ವಾಕ್ಯದ ಅರ್ಥ ಎಂತ? ನನಗೆ ಅದು ಹೇಳಿದ್ವಿ. ಏನು? ಈಗ ಅವಳು ಕೊಟ್ಟ ವಾಕ್ಯದ ಅರ್ಥ ಎಂತ? ಏನು? ಈಗ ಬಣದಲ್ಲಿ ಗೆದ್ರೆ ಸಾಲ್ವನ ಹೆಂಡತಿ ಅಂತ ಅರ್ಥವ? ಅಪ್ಪನ ನಿರ್ಣಯದಂತೆ ಸಾಲ್ವನ ಹೆಂಡತಿ ಅಂತ ಅರ್ಥವ? ಅಪ್ಪನ ನಿರ್ಣಯವನ್ನು ಮೀರಿ ಆದ್ರೂ ಸಾಲ್ವನ ಹೆಂಡತಿ ಅಂತ ಅರ್ಥವ? ಅವಳ ಮತಿಯ ಮಿತಿಯಲ್ಲಿ ಬುದ್ಧಿವಂತಿಕೆ. ಅವಳ ಮತಿಯ ಮಿತಿಯಲ್ಲಿ ನಿಮಗೆ ಏನು ಅರ್ಥ ಆಗ್ತದೆ? ನನಗೆ ಅರ್ಥ. ಅವಳ ಅರ್ಥವನ್ನು ನಾನು ಮಾಡಿಕೊಂಡಿದ್ದೆ. ಅಲ್ಲ, ನೀನು ಮಾಡಿಕೊಳ್ಳಿಲ್ಲ. ನೀನು ಮಾಡಿಕೊಳ್ಳದೆ ಇರುವ ಕಾರಣವೇ ಇಷ್ಟೆಲ್ಲ ಆದದ್ದು. ಅವಳು ಸಾಲ್ವನಿಗೆ ಮನಸ್ಸು ಕೊಟ್ಟಿದ್ದಾಳೆ. ಸಾಲ್ವನನ್ನು ನಾನು ವರಿಸುವಲ್ಲಿ ನನ್ನ ಮಾತಿನಂತೆ ನನ್ನ ಭಾವದಂತೆ ತಂದೆಯ ಪಣವು ಪೂರಕವಾಗಿ ಬಂದ್ರೆ ತಂದೆಯ ಮಗಳಾಗಿ ನನ್ನ ತಂಗಿಯದ್ದಿರೊಟ್ಟಿಗೆ ನಾನು ಸಾಲ್ವನನ್ನು ಸೇರ್ತೇನೆ. ಒಂದು ವೇಳೆ ಸಾಲ್ವ ಗೆಲ್ಲದೆ ಇದ್ರೆ ನನಗೆ ಬೇರೆ ಉಪಾಯ ಇಲ್ಲ, ನಾನು ಅವನೊಟ್ಟಿಗೆ ಹೋಗಬೇಕಾಗ್ತದೆ. ಇವರು ಬೇರೆಯವರೊಟ್ಟಿಗೆ ಹೋಗಲಿ. ಇನ್ನೂ ಒಂದು ಹೇಳುವ, ತನ್ನ ಅನುಜಯರನ್ನು ತಂದೆ ಯಾರಿಗೆ ಬೇಕಾದರೂ ಕೊಡುವುದಕ್ಕೆ ಹೇಗೆ ಕಾರಣ ಸಿದ್ಧ ಆಗ್ತದೆ? ಹೇಗೆ?
ಪರಾಕ್ರಮವೇ ಪಣ ಅನ್ನುವಂತಹ ಪಣದ ನಿಯಮದಂತೆ ಸಿದ್ಧವಾಗ್ತದೆ. ಸರಿ. ಅಲ್ವಾ? ಈಗ ಯಾವನೊಬ್ಬ ಪುರುಷ ಹೋರಾಟ ಮಾಡ್ತಾನೆ, ತನ್ನದಾದ ಅರ್ಹತೆಯನ್ನು ಸ್ಥಾಪಿಸ್ತಾನೆ, ಆಗ 3 ಮಂದಿ ಹೆಣ್ಮಕ್ಕಳು ಅವನ ವಶವಾಗಬೇಕಾದ ಸನ್ನಿವೇಶ ಸೃಷ್ಟಿಯಾಗ್ತದೆ. ಅಷ್ಟಾದ ಕಾಲದಲ್ಲಿ ಆದರೂ ಈಗ ಒಬ್ಬನನ್ನು 3 ಮಂದಿಗಳು ಮದುವೆಯಾಗುವ ಸನ್ನಿವೇಶ ಸೃಷ್ಟಿಯಾಗುವುದು ಅಂದ್ರೇನು? ಒಬ್ಬನ ಕೈವಶಕ್ಕೆ 3 ಮಂದಿಗಳು ಬರ್ತಾರೆ ಅಲ್ವಾ? 3 ಮಂದಿಗಳು ಬಂದ ಕಾಲದಲ್ಲಿಯೂ ಅದನ್ನಾದರೂ ಮೀರಿ ಅಲ್ಲಗಳೇ ಅಥವಾ ಅವರನ್ನು ಒಪ್ಪಿಸಿ ಓಲೈಸಿ ನಾನು ನಿನ್ನನ್ನೇ ಮದುವೆ ಆಗುತ್ತೇನೆ, ಇದಲ್ವ ವಾಕ್ಯದ ಅರ್ಥ ಅಲ್ವಾ? ಮತ್ತೀಗ ನಾನು ತಂದ್ರೆ ಅವಳು ಸಾಲ್ವನಿಗೆ ಅಲ್ವ ಹೆಂಡತಿ ಆಗಬೇಕಾದದ್ದು. ಸಾಲ್ವನನ್ನು ಓಲೈಸಿ ಮದುವೆ ಆಗಲಿ, ನನ್ನೊಂದು ಆಕ್ಷೇಪ ಇಲ್ಲ, ಹೋಗ್ಲಿ, ಈಗ ನಾನು ಬೇಡ ಅಂತ ಬಿಟ್ಟಿದ್ದೆ. ಈಗ ನೀನು ಸ್ವಯಂವರದಂತೆ ತಂದದ್ದ ಅಲ್ಲ, ಸ್ವಯಂವರದಂತೆ ತಂದದ್ದಲ್ಲ. ಒಂದು ಹೋಗಲಿ ಅಂತ ಹೇಳಿದಲ್ಲಿಗೆ ನೀನು ನಿನ್ನ ಹೊಣೆ ಅಷ್ಟಲ್ಲ. ಒಬ್ಬ ಯಾವನ ಸಾಮಂತ ರಾಜ ಗೆದ್ದು ತಂದು ಬಿಟ್ಟಲ್ಲಿಗೆ ಬಿಟ್ಟ ಹಾಗೆ ಬಿಡ್ಲಿಕ್ಕೆ ನಿನ್ನ ಹೊಣೆ ಅಷ್ಟೇ ಅಲ್ಲ ಅಂತ ಹೇಳಿದ್ದು. ಅದಕ್ಕಿಂತ ಹೆಚ್ಚು ಹೊಣೆ ಉಂಟು. ನೀನು ಸ್ವಯಂವರ ಮಂಟಪಕ್ಕೆ ಬ್ರಹ್ಮಚಾರಿಯಾದ ಹೋಗುವಾಗಲೇ ಯೋಚನೆ ಮಾಡಬೇಕಿತ್ತು. ಗದ್ದೆಗೆ ವ್ಯವಸಾಯಕ್ಕೆ ಉಳ್ಳಿಕ್ಕೆ ಹೋದ ಮೇಲೆ ನನಗೆ ಕೊಳೆ ಆಗುವುದಿಲ್ಲ ಅಂತ ದೂರ ನಿಲ್ಲಬಾರ್ದು. ನೀನು ದೂರ ನಿಂತಿದ್ದೀಯಂತಾದ್ರೆ ನೀನು ಹೊಣೆಯನ್ನು ವಹಿಸಿಕೊಳ್ಳಿಲ್ಲ ಅಂತ ಅರ್ಥ. ಗುರುಗಳೇ ಈಗ ಸ್ವಯಂವರದ ಮಂಟಪಕ್ಕೆ ನಾನು ಹೋದದ್ದರಿಂದ ಬಂದ ದೋಷ ಎಂತದ್ದು? ಬಂದ ದೋಷ ಅಂಬೆಗಾದಂತ ಏನು ನನ್ನ ಬ್ರಹ್ಮಚರ್ಯ ಪತನಾಗಿ ಹೋಯ್ತು? ಆಗ್ಲಿಲ್ಲ ಅಲ್ವಾ? ಅಥವಾ ತಂದ ಹೆಣ್ಮಕ್ಕಳ ಶೀಲ ಹೋಯ್ತಾ? ಇಲ್ಲ. ತಂದ ಇಬ್ಬರ ಸಂಸಾರ ಸರಿಯಾಗ್ಲಿಲ್ವಾ? ಇಬ್ಬರದ್ದು ಸರಿಯಾಗಿ, ಒಬ್ಬಳದ್ದು ಯಾಕೆ ಆಗ್ಲಿಲ್ಲ? ಒಬ್ಬಳದ್ದು ಆಗ್ಲಿಲ್ಲ ಎನ್ನುವುದಕ್ಕೆ ತಂದ ನನ್ನ ದೋಷ ಆಗುದಾದ್ರೆ ಇಬ್ಬರದ್ದು 3ರದ್ದು ಹಾಳಾಗಬೇಕಿಲ್ಲ. ನಾನು ಹೇಳುವಾಗಲೇ ಹೇಳಿದ್ದೇನೆ, ನಿನ್ನ ಒಬ್ಬನ ದೋಷ ಅಲ್ಲ. ಕಾರಣರು ಯಾರೇ ಇದ್ದರೂ ಕೂಡ ಪ್ರಧಾನವಾಗಿ ಪ್ರಾಯಶ್ಚಿತ್ತ ಮಾಡಬೇಕಾದಂತ ಜಾಗದಲ್ಲಿ ನೀನಿದ್ದಿ. ಊರವರು ಮಾಡಿದ ತಪ್ಪಿಗೆಲ್ಲ ನನ್ನದು ಪ್ರಾಯಶ್ಚಿತ್ತ, ಅವಳಿಗೆ ಎಂತದ್ದು ಪ್ರಾಯಶ್ಚಿತ್ತ? ಊರವರು ಅವಳ ತಪ್ಪಿಗೆ ಅವಳ ತಪ್ಪಿಗೆ ಏನು ಪ್ರಾಯಶ್ಚಿತ್ತ ಅಂತ ಕೇಳಿದ್ರೆ ಸಾಲ್ವನಿಗೆ ಮನಸ್ಸು ಕೊಟ್ಟಿದ್ದಾಳೆ, ಅವಳನ್ನು ಮದುವೆ ಆಗದೆ ನಿನ್ನನ್ನು ಮದುವೆ ಆಗದೆ ಅವಳಿಗೆ ಪ್ರಾಯಶ್ಚಿತ್ತ. ಹಾಗಿದ್ರೆ ಅದೇ ಒಳ್ಳೇದಲ್ಲ. ಸಾಲ್ವನಿಗೆ ಮಾತು ಕೊಟ್ಟಿದ್ದಾಳೆ, ಮದುವೆ ಆಗದೆ ಊರು ತಿರುಗುತ್ತಾಳೆ, ಅದೇ ಅವಳಿಗೆ ಪ್ರಾಯಶ್ಚಿತ್ತ. ಅಲ್ಲಲ್ಲ, ಅವಳಿಗೆ ನಾನು ಯಾಕೆ ನಿನಗೂ ಪ್ರಾಯಶ್ಚಿತ್ತ ಆಗಬೇಕು. ನನಗೆ ಅಲ್ಲಿಗೆ ಹೋದಂತೆ ತಪ್ಪು. ಅದೇ ನೀನು ಹೋದಂತೆ ತಪ್ಪು. ಯಾಕೆ ಹೋದೆ ನೀನು? ಹೋದದ್ದು ಯಾಕೆ? ಗುರುಗಳ ಇನ್ನು ಹಿಂದೆ ಹೋಗುದು ಬೇಡ. ಹೋದದ್ದು ತಪ್ಪಲ್ಲ ಅನ್ನುವುದನ್ನು ನೀವು ಒಪ್ಪಿ ಈಗ ಮುಂದೆ ಬಂದ. ಹಿಂದೆ ಹೋದ 3 ಮಂದಿಗಳನ್ನು ತಂದಾಗಿದೆ, ಇಬ್ಬರ ವ್ಯವಸ್ಥೆ ಸರಿಯಾಗಿದೆ. ನೋಡು, ಹೋದದ್ದು ತಪ್ಪಲ್ಲ ಅನ್ನೋದು ನಿರ್ಣಯ ಆಗಿದೆ. ಮತ್ತಿನ್ನು ಪುನಃ ಹಿಂದೆ ಹೋಗುದು ಬೇಡ. ಹೋದದ್ದು ತಪ್ಪು. ನೋಡು, ಹಿಂದೆ ಮುಂದೆ ಮಾಡ್ಲಿಕ್ಕೆ ಹೊರಟದ್ದು ನೀನು ಹಿಂದೆ. ನಾನು ಸ್ಪಷ್ಟ ಹೇಳಿದ್ದೇನೆ, ನೀನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ. ತಪ್ಪಿಗೆ ಪ್ರಾಯಶ್ಚಿತ್ತ ಮದುವೆ. ಏನು ತಪ್ಪು ಅಂತ ಕೇಳಿದ್ರೆ ಸ್ವಯಂವರ ಮಂಟಪದಲ್ಲಿ ಪ್ರವೇಶ ಮಾಡಿ ಅಂಬೆಯ ಬದುಕು ಹೀಗಾಗುವುದಕ್ಕೆ ನೀನು ಮಾಡಿದ ಪ್ರಮಾದವೇ ಕಾರಣ. ನೀನು ಪೂರ್ವಾಪರ ಯೋಚನೆ ಮಾಡದೆ ನಿನ್ನಷ್ಟು ಎತ್ತರದ 4 ಗುರುಗಳ ಶಿಷ್ಯ ಮಾಡಿದ್ದು ತಪ್ಪೇ. ನೀನು ಹೇಳುದು ತಪ್ಪು ಅಂತಲೇ. 4 ಗುರುಗಳ ಶಿಷ್ಯನಾಗಿಯೇ ಹೋದದ್ದು, 4 ಗುರುಗಳ ಶಿಷ್ಯನಾಗಿಯೇ ಕೆಲಸ ಮಾಡಿದ್ದು. ಸರಿ, 4 ಗುರುಗಳ ಶಿಷ್ಯನೇ ಈ ಗುರುವಿನ ಹತ್ರ ಈಗ ಮಾತಾಡ್ತಿರ್ತಾರೆ. ಶಿಷ್ಯ ಎಲ್ಲ ಬಂದ. ಸರಿ, ಆದ್ದರಿಂದ ಅಷ್ಟೆಲ್ಲವನ್ನು ಯೋಚಿಸಿಯೇ ಮಾತನಾಡಿ ಸ್ವಯಂವರ ಮಂಟಪಕ್ಕೆ ಹೋದದ್ದು ತಪ್ಪು ಅನ್ನುವುದನ್ನು ಸ್ಥಾಪಿಸುವ ದಿನ ಕಳೆದು ಹೋಗಿದೆ. ಯಾಕೆಂದ್ರೆ ಆಗಮಿಸಿದಂತಹ ನನ್ನನ್ನು ಸತ್ಕರಿಸಿ ಒಪ್ಪಿ ಪ್ರತಾಪಸೇನ ಮಗಳಂದಿರನ್ನು ತನ್ನ ಕೈಗೆ ವಶಕ್ಕೆ ಒಪ್ಪಿಕೊಟ್ಟಾಗಿ, ಅದಾದ ಮೇಲೆ ನಾನು ಹೋದದ್ದು ತಪ್ಪು ಅನ್ನೋ ಪ್ರಶ್ನೆ ಇಲ್ಲ. ಅವನೇ ಒಪ್ಪಿಯಾಗಿದೆ. ಈಗ ನಿನ್ನ ಕೈಗೆ ಕೊಟ್ಟ ಮೇಲೆ ನೀನು ಹೊಣೆ ಹೌದಲ್ವಾ? ಹೌದು. ನೀನು ಹೊಣೆ ಆದ ಮೇಲೆ ಅವಳ ಬದುಕಿಗೆ ಒಂದು ಗದ್ದು ಕಾಣಿಸಬೇಕು. ಈಗ ನನ್ನ ಕೈ ನೀನು ನನ್ನ ಪ್ರಜೆಗಳಿಗೂ ಬೇಡ, ನನ್ನ ಊರಿನವರಿಗೂ ಬೇಡ ಅಂತ ಹೇಳಲಿಕ್ಕೆ ನೀನು ಎಂತದ್ದು ಹೆಣ್ಣು ಮಕ್ಕಳ ಬಾಳನ್ನು ಬೀದಿ ಬಾಲಾಗಿಸಲಿಕ್ಕೆ ನಮ್ಮಲ್ಲಿ ಕಲ್ತದ್ದ? ಗುರುಗಳೇ, ನಿಮ್ಮ ಅಮ್ಮನ ತಲೆ ಕಡಿದದ್ದು ಯಾಕೆ? ಯಾಕೆ ಅಂತ ಹೇಳಿದ್ರೆ ಅಪ್ಪನ ಮಾತಿಗೆ. ಅಪ್ಪ ಯಾಕೆ ಹೇಳಿದ್ರು? ಅಪ್ಪ ಯಾಕೆ ಹೇಳಿದ್ರು ಎನ್ನುವುದಕ್ಕೆ ಅದಲ್ಲ. ಅಪ್ಪ ಯಾಕೆ ಹೇಳಿದ್ರು? ಅವಳು ಕಲುಷಿತೆ ಆಗಿದ್ದಾಳೆ. ಕಲುಷಿತೆಯಾದವಳು ತಲೆ ಕಡಿಬಹುದು ಅಂತ ನೀವು ಮಾಡಿ ತೋರಿಸಲಿಲ್ವಾ? ಅಲ್ಲಲ್ಲ, ನನಗೆ ನಾನು ತಲೆ ಕಡ್ದದ್ದು ಅದಕ್ಕಲ್ಲ. ಮತ್ತೆ ನಾನು ತಲೆ ಕಡ್ದದ್ದು ಯಾಕೆ ಅಂತ ಹೇಳಿದ್ರೆ ಒಂದು ಹಂತದಲ್ಲಿ ತಲೆ ಕಡಿದ್ರು ಬದುಕಿಸಬಲ್ಲ ಅಪ್ಪ ಎಲ್ಲ ಸರಿ ಮಾಡ್ತಾರೆ ಎನ್ನುವ ನಿರ್ಣಯ. ಆಮೇಲೆ ವಿಷಯ ಹೇಳುದು ನಾನು ಪರಿಣಾಮ ಯೋಚಿಸಿ ಹೇಳುದು. ಅದೇ ನಾನು ಹೇಳ್ತೇನೆ, ಒಂದು ವೇಳೆ ನಾನು ತಂದ್ರು ಬೇಕಾದ ವ್ಯವಸ್ಥೆ ಮಾಡಬಲ್ಲೆ ಅನ್ನುವ ವಿಶ್ವಾಸದಿಂದಲೇ ಕರ್ಕೊಂಡು ಬಂದೆ. ಬೇಕಾದ ವ್ಯವಸ್ಥೆ ಮಾಡದೆ ಅವಳು ಬೀದಿ ಬಾಲಾಗಿದ್ದಾಳಲ್ಲ, ಯಾಕೆ? ಅದಕ್ಕೆ ಹೊಣೆ ಅವಳ ವ್ಯವಸ್ಥೆಗೆ ಅವಳೇ ಕಾರಣ ಅಲ್ಲ, ನೀನು ಹೊಣೆ. ಈಗ ನೀನು ಮಾಡ್ಲಿಕ್ಕೆ ಹೊರಡುವಾಗ ಪರಶುರಾಮನ ಉದಾಹರಣೆ ಹೇಳುವುದಲ್ಲ, ಅದು ಪರಿಣಾಮದಲ್ಲಿ ಪರಶುರಾಮನಾಗಿ ಆಗಬೇಕು. ನಿಮ್ಮ ತಾಯಿಯ ತಲೆ ಕಡಿಯದೆ ಬದುಕಿಸಲಿಕ್ಕೆ ಆಯ್ತಾ ನಿಮಗೆ? ನಮ್ಮ ತಾಯಿಯ ತಲೆ ಕಡಿದ್ರು ಬದುಕಿಸುವ ಎನ್ನುವ ನಿರ್ಣಯ. ಈಗ ತಲೆ ಕಡಿಯದೆ ಉಳಿಸಲಿಕ್ಕೆ ಬದುಕಿಸುವ ಎನ್ನುವ ನಿರ್ಣಯದಿಂದ ಹೊರಟ ಪರಶುರಾಮ ತಲೆ ಕಡಿದದ್ದು ಬದುಕಿದೆ. ನೀನು ಅಂಬೆಯ ಬದುಕನ್ನು ಸರಿ ಮಾಡ್ತೇನೆ ಅಂತ ಹೊರಟ ಭೀಷ್ಮ ಬಂದದ್ದು ಅಂಬೆಯ ಬದುಕು ಬೀದಿ ಪಾಲಾಗಿದೆ. ಅದಕ್ಕೆ ಉತ್ತರ ಕೊಡು. ಮನಸ್ಸಿನಲ್ಲಿ ಮತ್ತೊಬ್ಬನನ್ನು ನೋಡಿ ಒಂದು ಕ್ಷಣಕ್ಕೆ ಮೋಹಿಸಿದ ತಾಯಿಯನ್ನಾದರೂ ತಲೆ ಕಡಿಯತಕ್ಕದ್ದು ಅನ್ನುವ ಆದರ್ಶವನ್ನು ಕಾಣಿಸಿದ ಪರಶುರಾಮಾಚಾರ್ಯ ಮನಸ್ಸಿನಿಂದಲೂ ಕೃತಿಯಿಂದಲೂ ವಾಕ್ಯದಿಂದಲೂ ತ್ರಿಕರಣ ಶುದ್ಧಿಯಿಂದ ಮತ್ತೊಬ್ಬ ಪುರುಷನಿಗೆ ನಾನು ನಿನ್ನ ಹೆಂಡತಿ ಆಗ್ತೇನೆ ಅಂತ ಮಾತು ಕೊಟ್ಟವಳನ್ನು ನಾನು ನನ್ನ ಅಂತಃಪುರಕ್ಕೆ ಕರ್ಕೊಂಡು ಹೋಗ್ಬೇಕಾ? ಒಂದು ಗಳಿಗೆ ನಿಲ್ಲು. ನಾನು ತಲೆ ಕಡಿದ ಮೇಲೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿದ್ದೇನೆ. ಏನು ಪ್ರಾಯಶ್ಚಿತ್ತ? ಈಗ ಅವಳು ಕಲುಷಿತೆ ಹೌದಾದ್ರು ಮಾತೃ ಹತ್ಯೆಗೆ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದೇನೆ. ನೀನು ಏನು ಪ್ರಾಯಶ್ಚಿತ್ತ? ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದೇನೆ. ಈ ಪಾಪ ಬರದ ಹಾಗೆ ನನ್ನನ್ನು ಹರಸಿ ಅಂತ ಹೇಳಿದ್ದೇನೆ, ಅಪ್ಪನಲ್ಲಿ ಕೇಳಿದ್ದೇನೆ, ವರ ಕೇಳಿದ್ದೇನೆ. ನೀನು ಈ ಮಾಡಿದ ತಪ್ಪಿಗೆ ಏನು ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಿ? ಆ ಪ್ರಾಯಶ್ಚಿತ್ತ ಮಾಡಿಕೊ, ಮದುವೆ ಆಗು ಅಂತ ಹೇಳಿದ್ದು. ನಾನು ಮುಂದೆ ಇದ್ದೇನೆ. ವ್ರತವನ್ನು ಕೈಗೊಂಡ ನನಗೆ ಮದುವೆ ಆಗುವುದಕ್ಕೆ ಸಾಧ್ಯ ಇಲ್ಲ ಅಂತ
ಮಂತ್ರಾಕ್ಷತೆ ಹಾಕಿ ಈಗ ನಾನು ಕ್ಷತ್ರಿಯರಿಗೆ ಕಲಿಸುವುದೇ ಇಲ್ಲ ಅಂತ ಒಂದು ನಿರ್ಣಯ ಮಾಡಿದವ. ಕಲಿಸಿ ನಾನು ಇಷ್ಟು ಎತ್ತರಕ್ಕೆ ಏರಿಸುವುದಕ್ಕೆ ನಾನು ಯಾಕೆ ಪ್ರಯತ್ನ ಪಟ್ಟದ್ದು? ಯಾಕೆ? ನೀನೊಬ್ಬ ರಾಜನಾಗ್ತಿ ಅಂತ ಅಲ್ವಾ? ನೀನು ರಾಜನಾದಿಯಾ? ಆಗ್ಲಿಲ್ಲ. ನೀನು ತ್ಯಾಗ ಮಾಡಿದ್ದಿ. ರಾಜನಾಗ್ತಿ ಅಂತ ನಾವು 4 ಗುರುಗಳು ಮಂತ್ರಾಕ್ಷತೆ ಹಾಕಿದ್ದನ್ನು ನೀನು ಬದಲಿಸಬಹುದಂತೆ. ಆ ಪ್ರತಿಜ್ಞೆಯನ್ನು ಬದಲಿಸಲಿಕ್ಕೆ ಆಗುದಿಲ್ವಾ? ಬದಲಿಸು. ಅಲ್ಲ, ಬದಲಿಸು. ಈಗ ನಾನು ನಿಮ್ಮಲ್ಲಿ ವಿದ್ಯೆ ಕಲೀಲಿಕ್ಕೆ ಬರುವಾಗ ನಾನು ಮುಂದಕ್ಕೆ ರಾಜನಾಗುವ ಗುರುಗಳೇ ನನಗೆ ಬೇಕಾದ ಪಾಠ ಮಾಡಿದ್ದ ನಿಮ್ಮ ಹತ್ರ ಕೇಳಿ ಕಲಿಸಿ. ನೀನು ಹೇಳಲಿಲ್ಲ, ಮತ್ತೆ ನನಗೊಂದು ನಿರೀಕ್ಷೆ. ನನಗೆ ಈಗಲೂ ನನಗೆ ನಿರೀಕ್ಷೆ. ನೀನು ಹೇಳುವಷ್ಟು ದೊಡ್ಡವನು ಅಲ್ಲ, ನನಗೆ ನಿರೀಕ್ಷೆ. ನಿಮಗೆ ಈಗಲೂ ನಿರೀಕ್ಷೆ ಉಂಟು. ನೀವು ಹೇಳಿದ್ರೆ ನಾನು ಅಂಬೆಯನ್ನು ಮದುವೆ ಆಗ್ತೇನೆ, ಆಗ್ಲಿಕ್ಕೆ ಆಗ್ತದ? ನಿಮಗೆ ಆವತ್ತು ನಿರೀಕ್ಷೆ ಇತ್ತು. ನಾನು ಕಲಿಸಿ ನಿಮ್ಮ ಸಿಂಹಾಸನದಲ್ಲಿ ಕೂತುಕೊಂಡು ನಾನು ಕೂತುಕೊಂಡ ಆಗುವುದಿಲ್ಲ. ನಾನು ಅದನ್ನೇ ಹೇಳಿದ್ದು, ಯಾವ ಮಹಾತ್ಮ ಮಾಡಿದ ನಿರೀಕ್ಷೆಯಂತೆಯೂ ಇಲ್ಲಿ ನಡೆಯುವುದಿಲ್ಲ. ದೈವ ಅನ್ನುವುದೊಂದು ಬೇರೆ ಅಲುಗಾಡಿ ಇಷ್ಟ ಇರ್ತದೆ ಅಂತ ಅದು ಹೇಳಿದ್ ನಾನು. ಆದ್ದರಿಂದ ಅಪ್ಪನಿಗಾಗಿ ಕೈಗೊಂಡ ಬ್ರಹ್ಮಚರ್ಯವನ್ನು ಈಗ ಬಿಡುವುದಕ್ಕಾಗುವುದಿಲ್ಲ. ನೋಡು, ದೈವ ಅನ್ನುವುದಕ್ಕೆ ನಾವು ಹೇಳುವುದು ಒಬ್ಬೊಬ್ಬರು ಒಂದೊಂದನ್ನು ಹೇಳುವುದು. ಹರ ಮುನಿದ್ರು ಗುರು ಕಾಯ್ತಾನೆ. ಇದು ಗುರುವಾಕ್ಯ. ಏನು ಗುರುವಾಕ್ಯ ಅಂತ ಹೇಳುದು ಇದಕ್ಕೆ? ಗುರು ಹೇಳಿದ ವಾಕ್ಯ. ಗುರು ನಿನ್ನ ಬದುಕಿನಲ್ಲಿ ಗುರುವೇ ಪ್ರಧಾನ. ನೀನು ತಂದೆಯನ್ನು ನೋಡಿದ್ದೆ ಎಲ್ಲ ವಿದ್ಯೆ ಕಲಿತ ಮೇಲೆ ಅಂತ ನಮಗೆ ಗೊತ್ತುಂಟು. ವಿದ್ಯೆಯನ್ನು ಕಲಿತ ಮೇಲೆ ನೀನು ತಂದೆಯನ್ನು ನೋಡಿದ್ದು. ಉಳಿದವರಾಗೆ ತಂದೆ ನಿನ್ನನ್ನು ತಂದು ಪಾಠಶಾಲೆಗೆ ಬಿಟ್ಟದ್ದಲ್ಲ. ಹಾಗಾಗಿ ಗುರುವೇ ನಿನಗೆ ಪ್ರಧಾನ. ಗಣಪತಿ ಮತ್ತು ಗುರು ಒಟ್ಟಿಗೆ ನಿಂತ್ರೆ ಯಾರನ್ನು ಮೊದಲು ಪೂಜಿಸಬೇಕು ಅಂತ ಕೇಳಿದ್ರೆ ಯಾರು ಗಣಪತಿ ಗುರುಭ್ಯಾಂ ನಮಃ ಅಂತ ಹೇಳುವುದಲ್ಲ, ಗುರು ಗಣಪತಿ ಭ್ಯಾಂ ನಮಃ ಅಂತ ಹೇಳುದು. ಗುರುವಾಕ್ಯ ಉಲ್ಲಂಘನ ಮಾಡಬಾರ್ದು. ಒಂದು ವೇಳೆ ನೀನು ಮದುವೆ ಆಗದೇ ಇದ್ರೆ ತರುಣಿ ಸಂತಾಪದ ದೆಸೆಯಿಂದ ಗುರುವಾಕ್ಯೋಲ್ಲಂಘನ ಮಾಡಿದಂತ ದೋಷದಿಂದ ನೀನು ಸಂಪಾದಿಸಿದ ಕೀರ್ತಿ, ನೀನು ಸಂಪಾದಿಸಿದ ಪುಣ್ಯ, ನೀನು ಸಂಪಾದಿಸಿದ ಇಲ್ಲಿಯವರೆಗಿನ ಹೆಗ್ಗಳಿಕೆ ಎಲ್ಲ ಹರಿದು ಹೋಗ್ತದೆ. ಗುರೋರಪ್ಯವಲಿಪ್ಯಸ್ಯ ಕಾರ್ಯಕಾರ್ಯ ಮಜಾನತ ಉತ್ಪತ್ತ ಪ್ರತಿಪನ್ಯಸ್ಯ ಪರಿತ್ಯಾಗೋ ವಿಧೀಯತೆ. ಸರಿ, ಇದು ಆರ್ಷೇಯ ವಾಕ್ಯ. ಸರಿ, ಅಲ್ಲದೆ ಇದ್ದದ್ದಲ್ಲ. ಸರಿ, ಗುರುವೇ ಆಗಲಿ ಹೇಳಬೇಕಾದದ್ದನ್ನೇ ಹೇಳಿದ್ರೆ ಶಿಷ್ಯನಾದವ ಕೇಳಬೇಕು. ಸರಿ, ಗುರುವೇ ಅಪ್ಯವಲಿಪ್ಯನಾದರೆ ಪ್ರಮತ್ತನಾಗಿ ಏನಾದರೂ ಮಾತುಗಳನ್ನು ಆಡುವುದಕ್ಕೆ ಮುಂದಾದರೆ ಅಂತಹ ವಾಕ್ಯಗಳನ್ನು ಶಿಷ್ಯನಾದರೂ ತಿರಸ್ಕರಿಸಬೇಕು ಅನ್ನುವುದೇ ವಿಧಿ. ಇದನ್ನು ಲಕ್ಷ್ಮಣ ಹೇಳಿದ್ದಾನೆ. ಯಾರು ದಶರಥನನ್ನು ಸೆರೆಗೆ ಹಾಕ್ಲಿಕ್ಕೆ ಹೇಳುವಾಗ ಲಕ್ಷ್ಮಣ ಹೇಳಿದ್ದಾನೆ. ಅದು ಎಲ್ಲಾ ಕಡೆಯಲ್ಲಿ ನಡೆಯುವುದಿಲ್ಲ ಅಂತ ರಾಮ ಉತ್ತರ ಕೊಟ್ಟಿದ್ದಾನೆ. ಈಗ ಈ ರಾಮ ಹೇಳ್ತಾನೆ ನೀನು ಮಾಡಬೇಕಾದ್ದು. ಹೌದೌದು, ಅದು ನಿಮ್ಮ ಹತ್ರ ಲಕ್ಷ್ಮಣನ್ನೇ ಹೇಳಿದ ಕಾಲಕ್ಕೆ ನಿಮಗೆ ಹೇಳುವುದಾಗುವುದಿಲ್ಲ. ಲಕ್ಷ್ಮಣನಿಗೆ ಸ್ವಯಂ ನಿರ್ಣಯವನ್ನ ಕೈಗೊಳ್ಳುವಂತ ಅವಕಾಶವನ್ನೇ ರಾಮ ಕೊಡ್ಲಿಲ್ಲ. ಹಾಗೆಂದು ನಾನು ಕೈಗೊಳ್ಳುವ ನಿರ್ಣಯಕ್ಕೆಲ್ಲ ಪರಶುರಾಮರದ್ದೇ ನಿರ್ದೇಶನ ಅಲ್ಲ ನನಗೆ. ಹಾಗೆಂದ್ರೆ ನಿರ್ದೇಶನ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ದರಿಂದ ಶಿಷ್ಯನಾದವ ವಿಚಾರಿಸಿ ಕೈಗೊಳ್ಳಬೇಕು ಅನ್ನುವ ವಾಕ್ಯವನ್ನೇ ನಾನು ಉದ್ಧರಿಸಿ. ಸರಿ, ನೀವು ಒಂದು ಪ್ರಮತ್ತತೆಯಿಂದ ಅಥವಾ ಋಷಿಗಳು ಹೇಳಿದ್ದಾರೆ ಅನ್ನುವಂತಹ ಒಂದು ಕಾರಣದಿಂದ ಕಾರ್ಯದ ಸಾಧ್ಯಂತವಾದ ವಿಮರ್ಶೆಯನ್ನು ಸಮರ್ಪಕವಾಗಿ ಮಾಡದೆ ನಾನು ಸಮರ್ಪಕವಾಗಿ ಮಾಡಿ ಈ ಆರೋಪ ಮಾಡಿ ನಾನು ಆಚರಿಸುವುದಕ್ಕಾಗದೇ ಇದ್ದ ಒಂದು ಪರಿಹಾರವನ್ನು ಸೂಚಿಸಿದರೆ ನನಗದನ್ನು ಸ್ವೀಕರಿಸಲಿಕ್ಕಾಗುವುದಿಲ್ಲ. ಬಂದದ್ದನ್ನು ಅನುಭವಿಸಿ. ಈಗ ನಿನ್ನಲ್ಲಿ 2 ಆಯ್ಕೆ ಕೊಟ್ಟಿದ್ದಾರೆ. ಒಂದು ಬಾಸಿಗೆ ಕಟ್ಟಿಕೊಂಡು ಬಾ. ನೀನು ಮಜಾ ಆಗುದಿಲ್ವೋ? ಮಜಾ ಆಗುದಿಲ್ಲ. ಬಿಡಿ ಬಿಡಿ ಧನವನ್ನು ಬಿಡಿ 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 ಬಿಡಿ. ಗುರುವೆ ನಿನ್ನೊಳು ಸಮರ ಗೈವೆನು ಹರಸುವುದು ಜಯವಾಗುವಲ್ಲದಿಯೇ ಪರಮ ಕರುಣಾ ಸಿಂಧುವೆನ್ನುತ ಚರಣ ಕೆರಗೆ. ಗುರು ಶಿಷ್ಯರ ಸಂಬಂಧ ವಿಶಿಷ್ಟವಾದದ್ದು ಲೋಕದಲ್ಲಿ. ಗುರು ತನ್ನಲ್ಲಿದ್ದಂತಹ ವಿದ್ಯೆಯನ್ನೆಲ್ಲ ಶಿಷ್ಯನಿಗೆ
ಉಪದೇಶಿಸ್ತಾನೆ. ಹಾ. ಪರೀಕ್ಷಿಸಬೇಕು ಅಂತಾದ್ರೆ ತಾನೇ ಸ್ಪರ್ಧಾಳುವಾಗಿ ಕಣದಲ್ಲಿ ನಿಲ್ತಾನೆ. ಸರಿ. ಈಗ ಒಂದು ಗರಡಿ ವಿದ್ಯೆಯನ್ನು ಕಲಿಸಿದಂತಹ ಗುರು ಶಿಷ್ಯನನ್ನು ಪರೀಕ್ಷಿಸುವುದು ಹೇಗೆ ಕೇಳಿದರೆ, ನೀನು ಕಲ್ತದನ್ನು ಬರೆದು ತೋರಿಸು ಅಂತಲ್ಲ, ಬಡಿದು ತೋರಿಸು ಅಂತಲಲ್ಲ. ನಾನು ಹಾಗೆ ಭಾವಿಸ್ತೇನೆ. ನಾನು ಗುರುವಾಗಿ ನಾನು ಕಲಿಸಿದ್ದನ್ನು ಭೀಷ್ಮ ಎಷ್ಟು ಉಳಿಸಿಕೊಂಡಿದ್ದಾನೆ ಅನ್ನುವುದನ್ನು ಪರೀಕ್ಷೆ ಮಾಡ್ಲಿಕ್ಕೆ ಇವತ್ತು ಬಂದಿದ್ದೀರಿ ಅಂತ ಭಾವಿಸ್ತೇನೆ. ಗುರುವಿಗೆ ಹೊಡೆದ ದೋಷ ನನಗೆ ಬರಬಾರದು. ದೋಷ ಬರಬಾರದು ಅಂತ ಇದ್ರೆ ಒಂದೇ ದಾರಿ ಇರುವುದು, ಗುರುವೇ ಹೇಳಿ ಬಡಿ ಅಷ್ಟೇ ಇರುವುದು. ಗುರುವೇ ಹೇಳಿ ಅಲ್ಲ, ಗುರು ನಿಮ್ಗೆ ಅದು ಪರೀಕ್ಷೆ ಅಂತ ಕಾಣುದಿಲ್ವಾ? ಹೊಡಿಲಿಕ್ಕೆ ಹೇಳುದು, ಮದುವೆ ಆಗ್ಲಿಕ್ಕೆ ಹೇಳುದು ಮಾತ್ರ ಪರೀಕ್ಷೆ ಅಂತ ಕಾಣುದು. ಯಾಕೆಂದ್ರೆ ಭೀಷ್ಮನನ್ನು ತಿಳಿಯದೇ ಇದ್ದ ಒಬ್ಬೊಬ್ಬರು ಮದುವೆ ಆಗು ಅಂತ ಹೇಳಿದ್ರೆ ನನಗೆ ಏನಾಗುತ್ತಿರ್ಲಿಲ್ಲ. ಭೀಷ್ಮನನ್ನು ತಿಳಿದು ಮದುವೆ ಆಗ್ಲಿಕ್ಕೆ ಆಗುದಿಲ್ಲ ಅಂತ ಗೊತ್ತಿದ್ದು ನೀವು ಹೇಳ್ತೀರಿ ಅಂತಾದ್ರೆ ನೀವು ನಡೆಸಲಿಕ್ಕೆ ಹೇಳುದಲ್ಲ ಅಂತ ಸ್ಪಷ್ಟ. ನಿನಗೆ ಬೇಕಾದದ್ದು ನಿರ್ಣಯ, ನಿನಗೆ ಬೇಕಾದದ್ದು ಪರೀಕ್ಷೆ ಅಲ್ವಾ? ನಿನಗೆ ಬದುಕಿನಲ್ಲಿ ಅಷ್ಟು ನಿರ್ಣಯ ಮಾಡಿಕೊಳ್ಳಿಕ್ಕೆ ಆಗುತ್ತಿಲ್ಲ. ಮತ್ತೆ 4 ಗುರುಗಳ ಕರ್ತವ್ಯ ಅಂತ ಸರಿ. ಹ? ಇದನ್ನು ನಾನು ಕೊಡ್ಬೇಕು ನಿಮಗೆ? ಹೌದು. ಏನು ಕೊಡ್ಬೇಕು? ನನಗೆ ಜಯ ಆಗಲಿ. ಮತ್ತೆ ಯಾಕೆ? ಅಲ್ಲ, ನನಗೆ ಅದೇ ಕಾಣುವುದು. ನೀನು ಇಷ್ಟು ಸಂಪಾದನೆ ಮಾಡಿದ್ರು ಬಿಲ್ಲು ನಾನೇ ಬಿಡ್ಬೇಕಲ್ಲ? ಹೌದೌದು. ಯಾಕಂದ್ರೆ ಒಂದು ಬಿಲ್ಲು ಸಿಗಬೇಕು ಅಂತ ನೀವೆಷ್ಟು ಸಮಯ ಕಾದಿದ್ದೀರಿ? ಹೌದು, ಶಿವನ ಅನುಗ್ರಹ. ಶಿವನ ಅಷ್ಟು ಸಮಯ ಕಾದು ಕುಳಿತಾದ ಮೇಲೆ ನಿಮಗೊಂದು ಬಿಲ್ಲು ಸಿಕ್ಕಿತ್ತು ಅಲ್ವಾ? ಹಾ. ಹಾಗಾಗಿ ನಮ್ಮ ಹಾಗಿದ್ದವರಿಗೆಲ್ಲ ಬಿಲ್ಲು ಕೊಡ್ಲಿಕ್ಕೆ ನೀವೇ. ಹೌದಾ? ಬಿಲ್ಲಿಗೆ ಮಾತ್ರ ಕಾದದ್ದಲ್ಲ, ಹಾ. ಜಯಕ್ಕೂ ಕಾದಿದ್ದೇನೆ. ಪರಿಶ್ರಮ ಇಲ್ಲದ ಜಯ ಸಿಗುವುದಿಲ್ಲ. ಪರಿಶ್ರಮ ಧಾರ್ಮಿಕವಾಗಿದ್ರೆ ಜಯ ನಿನಗೆ, ಧಾರ್ಮಿಕವಾಗಿದ್ದ ಪರಿಶ್ರಮಕ್ಕೆ ಜಯ. ಸರಿ, ನೋಡುವ. ಅಡಿಗಡಿಗೆ ನಿಯಂತ್ರಿಸುವ ಒಳಗಿನ ಸತ್ವ ಮೊದಲಿನಿಂದಲೇ ಬಂದಿದೆ. ನೀನು ಯೋಚಿಸು. ಗುರುಗಳಾದಂತಹ ಶುಕ್ರಾಚಾರ್ಯರಿಗೆ ತಪ್ಪಿದಂತ ಅರಜೆಯನ್ನು ಎಳೆದಂತ ದಂಡಕ ಸುಟ್ಟು ಬೂದಿಯಾದ, ಅಥವಾ ಚವನನ ತಾಯಿಯನ್ನು ಎಳೆಯುವುದಕ್ಕೆ ಹೋದಂತ ಒಬ್ಬ ನಾಶವಾಗಿ ಹೋದ, ಅಥವಾ ಅವರನ್ನು ನಿಯಂತ್ರಿಸುವುದಕ್ಕೆ ಹೊರಟಂತ ತಾರಜಂಗಾದಿ ಕ್ಷತ್ರಿಯರು ಸುಟ್ಟು ಹೋದ್ರು. ಅವರ ಕ್ಷತ್ರಿಯ ಜಾತಿಯನ್ನೇ ಉಳಿಸುವುದಿಲ್ಲ ಅಂತ ಅವರು ಹೊರಟಾಗ ಮೇಲಿಂದ ಹೇಳಿದ್ರಂತೆ, ನೀವು ಇಷ್ಟನ್ನು ಹೊರಟ್ರೆ ಎಲ್ಲ ಒಳ್ಳೆಯವರು ಕೂಡ ಹೋಗುತ್ತಾರೆ. ಹಾಗಾಗಿ ನಿಮ್ಮ ಈ ಕೋಪದ ಬೆಂಕಿಯನ್ನು ಒಂದು ಕಡೆಯಲ್ಲಿ ಇಡಿ. ಒಂದು ಕಡೆಯಲ್ಲಿದ್ದ ಬೆಂಕಿ ಈಗ ಸಮುದ್ರದಲ್ಲಿ ಒಡಬಾನಲಾದದ್ದು. ನಮ್ಮ ವಂಶದವರ ಚರಿತ್ರೆ ಹೇಳಿದ್ದು, ಅವರೆಲ್ಲ ಒಂದೊಂದು ಸಲ ಮಾಡಿದ್ದು. ನಾವು 21 ಸಲ ಮಾಡಿದ್ದೇವೆ ಭೂಪ್ರದಕ್ಷಿಣೆ. 21 ಸಲ ಭೂಪ್ರದಕ್ಷಿಣೆ ಮಾಡಿ ಎಲ್ಲ ಕ್ಷತ್ರಿಯರ ತಲೆಯನ್ನು ಕಡಿದಿದ್ದಾನೆ. ದುಷ್ಟ ಕ್ಷತ್ರಿಯರ ತಲೆಯನ್ನು ಕಡಿದ ಈ ಪರಶುರಾಮ ಯುದ್ಧದಲ್ಲಿ ಗೆಲ್ತೇನೆ ಅಂತ ಹೊರಟದ್ದಲ್ಲ, ಧಾರ್ಮಿಕವಾಗಿ ಗೆಲ್ತೇನೆ ಅಂತ ಹೊರಡುವುದಕ್ಕೆ ಒಂದು ಸಾಕ್ಷಿಯನ್ನು ಗೊತ್ತುಂಟಾ? ನನಗೆ ರಥ ಇಲ್ಲ, ಭೂಮಿಯೇ ರಥ. ನನಗೆ ಕುದುರೆ ವೇದಗಳು, ನನಗೆ ಸೂತ ವಾಯು, ನನಗೆ ಓಂಕಾರವೇ ಕವಚ. ಓಂಕಾರದ ಕವಚದಿಂದ, ವಾಯುವಿನ ಸುತತ್ವದಿಂದ, ಮೇದಿನಿಯ ರಥದಿಂದ ಅಶ್ವಗಳಾಗಿ ವೇದಗಳೇ ತುಂಬಿದಂತ ಈ ಪರಶುರಾಮನನ್ನು ಗೆದ್ದೆ ಎನ್ನುವಂತ ಗೆಲ್ಲು ಎನ್ನುವ ವಿಶ್ವಾಸ ಉಂಟಾ? ಓಂಕಾರ ಇರಲಿ. ಜನಸಲಿಲ್ಲ ಗುರುವೇ ಜನಸಲಿಲ್ಲ
ಸದಾ ಶರಣೆ. ಆದ್ದರಿಂದಲೇ ಅಂಬೆಯಂತವಳನ್ನು ಸಾಲ್ವನಲ್ಲಿಗೆ ಕಳುಹಿಸುವಾಗಲೂ ರಾಜಭಟರನ್ನು ಕಳುಹಿಸಿದ್ದಲ್ಲ, ಬ್ರಾಹ್ಮಣರ ಮೂಲಕವಾಗಿಯೇ ಕಳಿಸಿದ್ದೇನೆ. ಬ್ರಾಹ್ಮಣರ ಪಾರಿಶುದ್ಧಿಯಲ್ಲಿ ವಿಶ್ವಾಸ ಇದ್ದದನ್ನೆಲ್ಲ ಅಷ್ಟು ಮಾಡಿ, ಹಾಗೆಂದು ಎಲ್ಲಿಯೂ ತಾವು ತಲೆಯೇ ತಗ್ಗಿಸಲಿಲ್ಲ ಅಂತ ಅರ್ಥ ಅಲ್ಲ. ತಲೆ ತಗ್ಗಿಸಿದ್ದೇನೆ ಅಲ್ವಾ? ಸರಿಯಾದದಿದ್ರೆ ತಲೆ ತಗ್ಗಿಸಿದ್ದೇನೆ ಅಲ್ವಾ? ಸರಿಯಾದದಿದ್ರೆ ಇಲ್ಲಿಯೂ ತಲೆ ತಗ್ಗಿಸ್ತೇನೆ. ಅದೇ ಸರಿಯಾದದಿದ್ರೆ ಎಲ್ಲಿಯೂ ತಲೆ ತಗ್ಗಿಸ್ತೇನೆ. ಸರಿ ಇಲ್ಲದೆ ಇದ್ದದನ್ನು ಕತ್ತರಿಸಲಿಕ್ಕೆ ಹೊರಟದ್ದು ತಾವು. ನಿಮ್ಮ ಮುಂಭಾಗದಲ್ಲಿ ಒಬ್ಬಾದ ತಲೆ ಎತ್ತಿ ನಿಂತ ಅಂದ ಮಾತ್ರಕ್ಕೆ ಅವ ಸರಿಯೇ ಇಲ್ಲ ಅಂತ ಅರ್ಥ ಅಲ್ಲ. ಸರಿ ಇಲ್ಲದ ತಲೆ ಎತ್ತಬಾರದು, ಅದಾಗಿ ಇಲ್ಲದ ತಲೆ ಎತ್ತಿದ್ರೆ ಬೇಸರ ಇಲ್ಲ. ರಾಮ ಬಂದ ಕಾಲಕ್ಕೆ ತಮ್ಮ ತಪಸ್ಸಿನ ಶಕ್ತಿಯನ್ನು ಕೊಟ್ಟು ಹೋಗ್ಲಿಲ್ವ ನೀವು? ಕೊಟ್ಟು ಹೋಗೋಣ ಮಾತು ಹೇಳಿದ್ದೇನೆ. ಏನು ಅಂತ? ಅಕ್ಷಯಂ ತಂ ನಮಾಮಿ ಮಧುವಂತಾರಂ ಸುರೇಶ್ವರಂ. ಅವ ನಾರಾಯಣ ಅಂತ ಒಪ್ಪಿಕೊಂಡು ನಾನು ಹಾಕಿದ್ದು. ಹಾಗೇನಾದ್ರು ಉಂಟಾ ಮಧುವಂತಾರ ಸುರೇಶ್ವರ ಅಂತ? ಅಲ್ಲ, ಅದು ಬೇಕು ಅಂತ ಹೇಳಿದ್ದಲ್ಲ ನಾನು. ರಾಮ ಕ್ಷತ್ರಿಯ ಹೌದು ಅನ್ನುವುದನ್ನು ಒಪ್ಪುತ್ತೀರಿ? ಒಪ್ತೇನೆ. ಅಲ್ವಾ? ತಾವು ಬಂದದ್ದೇಗೆ ರೇ ಕ್ಷತ್ರಿಯಾಧಮ ಅಂತಲೇ ಅಲ್ವ? ಹೌದು. ನಿಮಗೆ ಮಧುವಂತಾರ ಅಂತ ಮತ್ತೆ ವಿಳಾಸ ಹೇಳಿದ್ಯಾರು? ಅಲ್ಲ ಮತ್ತಲ್ಲ, ನಾವು ಸರಿ ಇದ್ದಾನೋ ಇಲ್ಲವೋ ಅಂತ ನಿರ್ಣಯ ಮಾಡಲಿಕ್ಕೆ ನಮಗೆ ಯಾರು ವೈಷ್ಣವ ಧನಸ್ಸನ್ನು ಕೊಟ್ಟಿದ್ದಾನೋ ಅವನೇ ಮೊದಲಿಗೆ ಸೂಚನೆ ಕೊಟ್ಟಿದ್ದಾನೆ. ನೀನು ಪ್ರಕರಣದ ಅಂತ್ಯ ಮಾತ್ರ ನೋಡಿದ್ದು. ನಾವು ಮೊದಲಿನಿಂದಲೇ ಯೋಚನೆ ಮಾಡ್ತಾ ಇದ್ದೆವು, ಯಾರಿಗೆ ಕೊಡುವುದು. ಒಂದು ಸೂಚನೆ ಸಿಗುವಾಗ ನಾವು ಹೊರಟದ್ದು ಕೊನೆಗೆ ಏನಾಗ್ತದೆ ಅಂತ ಗೊತ್ತಿಲ್ಲದೆ ಹೊರಟದ್ದಲ್ಲ. ಪರಶುರಾಮ ಹಾಗೆ ಗೊತ್ತಿಲ್ಲದೆ ಹೊರಟದ್ದು ಅಲ್ಲ. ನೀನು ಗೊತ್ತಿಲ್ಲದೆ ಹೊರಡಬಹುದು, ನಾವು ಗೊತ್ತಿದ್ದೆ ಅವರು. ಗೊತ್ತಿದ್ರು ನೀವು ಬರುವಾಗ ರಾಮ ನಿನಗೆ ಆಶೀರ್ವಾದ ಅಂತ ಹೇಳಿಕೊಟ್ಟು ಬಂದ ಹಾಗೆ ಬರ್ಲಿಕ್ಕೆ ಕ್ರಮ ಇಲ್ಲ. ನನ್ನ ವಾಕ್ಯದ ಆಶಯವನ್ನು ಅರ್ಥ ಮಾಡಿ. ರಾಮನನ್ನು ಆಕ್ಷೇಪಿಸುತ್ತಾ ಬಂದವರು ಅವನನ್ನು ಹರಸಿ ಹೋದ್ರಿ, ಭೀಷ್ಮನನ್ನು ಆಕ್ಷೇಪಿಸುತ್ತಾ ಬಂದವರು ಆಶೀರ್ವಾದ ಮಾಡಿ ಹೋಗುವಾಗ ನಾನು ಮತ್ತೆ ಮಾಡ್ತೇನೆ ಅದನ್ನು ಹೇಳಿದ್ದೆ. ಯಾಕೆ ಜನಿಸಲಿಲ್ಲ ಭೀಷ್ಮನಾಗ? ದುಷ್ಟ ಕ್ಷತ್ರಿಯರ ಸಂಹಾರಕ್ಕಾಗಿ ಬ್ರಾಹ್ಮಣ ಕತ್ತಿ ಹಿಡಿದು ತಿರುಗಬೇಕಾದದ್ದಲ್ಲ ಲೋಕದಲ್ಲಿ. ಅದು ಕ್ಷತ್ರಿಯತ್ವಕ್ಕೆ ಹೊರತೆ. ಕ್ಷತ್ರಿಯ ಮಾಡಬೇಕಾದ ಕೆಲಸ ಅಲ್ವ ದುಷ್ಟದಮನ ಅನ್ನುವುದು. ಬ್ರಾಹ್ಮಣ ಅಲ್ಲ. ಬ್ರಾಹ್ಮಣ ಆಯುಧ ಹಿಡಿಬೇಕಾದ ಯಾವಾಗ? ಅನಿವಾರ್ಯವಾದಂತಹ ಸ್ಥಿತಿಯಲ್ಲಿ ಮಾತ್ರ. ಅಂತಹ ಸ್ಥಿತಿ ಉಂಟಾದದ್ದಕ್ಕೆ ನಮಗೆ ಖೇದ ಉಂಟು. ಭೀಷ್ಮ ಅನ್ನುವ ಅಂದು ಹುಟ್ಟುತ್ತಿದ್ದರೆ ತಾವು ಬಿಲ್ಲು ಹಿಡ್ಕೊಂಡು ತಿರುಗುದು ಬೇಡ, ಕೊಡಲಿ ಹಿಡ್ಕೊಂಡು ತಿರುಗುದು ಬೇಡ, ಎಲ್ಲ ನಾನೇ ಅದನ್ನು ಮಾಡ್ತಿದ್ದೆ. ಈಗ ಕ್ಷಾತ್ರ ಪಂಥಕ್ಕನುಗುಣವಾಗಿ ಬೆಳೆದು ನಿಂತ ಧಾರ್ಮಿಕವಾದ ಪಥದಲ್ಲಿ ಸಾಗುತ್ತಿರುವ ನನ್ನನ್ನು ಕೆಣಕುವುದಕ್ಕೆ ಬಂದ್ರೆ ಮೂರು ಲೋಕದಲ್ಲಿ ಯಾರು ಅಂತ ನಾನು ಕೇಳಬೇಕಾಗ್ತದೆ. ಕಾರ್ತವೀರ್ಯನು ನಮ್ಮ ತಂದೆಯ ಮನೆಗೆ ಬರುವಲ್ಲಿವರೆಗೆ ಸರಿ ಇದ್ದನು. ನೀನು ಈಗ ಅಂಬೆಯ ಕಾಶಿಯ ಸ್ವಯಂವರ ಮಂಟಪಕ್ಕೆ ಹೋಗಿ ಜಾರಿದ್ಯೋ ಅಂತ ಕಾಣುದು ನನಗೆ. ಕಾರ್ತವೀರ್ಯ ಕೃತದಲ್ಲಿ ಸತ್ತ ದ್ವಾಪರದಲ್ಲಿ ನೀನು ಅಭಿನವ ಕಾರ್ತವೀರ್ಯ ಆಗುತ್ತೀಯ ಅಂತ ಈ ಸಲ. ಗುರುಗಳೇ ಒಂದು ಹೇಳ್ತೇನೆ, ನಿಮಗಿನ್ನು ಸ್ವಯಂವರ ಮಂಟಪದ ಚಿತ್ರವೇ ಸರಿ ಕಾಣಲಿಲ್ಲ. ಯಾಕೆ? ಬ್ರಹ್ಮಚಾರಿಗಳಲ್ವಾ? ನಾನು ಬ್ರಹ್ಮಚಾರಿ ಆದ್ರೂ ಸ್ವಯಂವರ ಮಂಟಪಕ್ಕೆ ಹೋಗಿ ಬರಬಲ್ಲ ಬ್ರಹ್ಮಚಾರಿ. ತಾವು ಹೋಗದೆ ನಿಮಗೊಂದು ಸ್ವಯಂವರ ಮಂಟಪದ ದರ್ಶನ ಮಾಡಿಸ್ತೇನೆ. ಯಾರು? ನಾನು. ನನ್ನನ್ನು ನೀನು ಸ್ವಯಂವರ ಮಂಟಪದ ದರ್ಶನ ಮಾಡಬೇಕಾಗಿ. ಯಾಕಂದ್ರೆ ನಾನು ಯಾವತ್ತೂ ವಧು ಆಗುವುದಕ್ಕಿರುವವಲ್ಲ. ನಾನು ಸ್ವಯಂ ವರನೇ, ಯಾವತ್ತು ಶಾಪ ಅಲ್ಲ. ನಾನು ವರನೇ. ಹೆಣ್ಣು ಒಪ್ಪಿ ನಾನು ವರ ಅಲ್ಲ, ನಾನು ಗಂಡು ಒಪ್ಪಿದ ವರ. ನೋಡುವ. ಪರಮ ಶಿಷ್ಯನಿಲ್ಲ ದೊರಕಾನೋ ಮೇಸಿದೆ ತೆರಳುವೆ ನಿನಗೆ ನಾಚೋತೆಯೇ ಹೊರಡೋ ಪಿಂತಕೇನಿಲ್ಲ ನನ್ನ ಬಂದ ತೆರದೊಳಾಗಿರು ಎಲ್ಲೂ ಒಪ್ಪೆ ನಿನ್ನುತ್ತಾರ ಆಚಾರ್ಯರೇ 24 ದಿವಸ ಆಯ್ತು. ಹೌದೌದು. ನಿನಗೆ ಪ್ರಾರಂಭ ಆದ್ಮೇಲೆ ಹೊತ್ತಾದದ್ದು ಗೊತ್ತೇ ಆಗೋದಿಲ್ವಾ? ನನ್ನ ಹತ್ರ ಕೇಳುದು ಇಷ್ಟು ಹೊತ್ತು ಮಾಡಿ. ನಾನು ಕೊನೆಗೆ ಬಂದಲ್ವಾ? ಇಷ್ಟು ಹೊತ್ತಾದದ್ದು ಎಲ್ಲಿಗೆ? ಈಗ ಮೊದಲು ಬಂದವರೇ ಹೊತ್ತು ಮಾಡಿದ್ದು ಏನಂತೇಳಿ ಕೊನೆಗೆ ಬಂದವರೇ ಹೆಚ್ಚು ಹೊತ್ತು ಮಾಡಿ. ಅಲ್ಲಲ್ಲ, ಅದು ಹೇಳುದು ಹಾಗೆ. ಹೌದೌದು. ನಾನು ಧನಸ್ಸು ಕೆಳಗಿತ್ತಾಗಿದೆ. ಈಗ ನೀವು 23 ದಿವಸಕ್ಕೆ ಸಾಕು ಅಂತ ಹೇಳಿದ್ರೆ ನಾನು 24ನೇ ದಿವಸದ ಮಾಡ್ಲಿಕ್ಕಿತ್ತ ಹೇಳಿದ್ ನಾನು. ಸಾಕು ಅಂತ ಹೇಳುದು ನಾನು, ಈಗಲೂ ನಾನಲ್ಲ. ಮತ್ತೆ ನನಗೆ ಪ್ರಚೋದನೆ ಹಿಂದಿನಿಂದ ಬರಲಿಲ್ಲ. ಏನು ಅಂತ? ಚಿನ್ಮಯಾತ್ಮಕ ಕೇಳು ನಿನಗೆ ಸೋಲುವನಲ್ಲ ಭೀಷ್ಮ. ನನಗೆ ಕೇಳಲಿಲ್ಲಲ್ಲ? ಇಲ್ಲ, ನನಗೆ ಕೇಳಲಿಲ್ಲ. ನನಗೆ ಕೇಳಿ ನನಗೆ ಗುರುಗಳಿಗೆ ಸಂಬಂಧಿಸಿ ಹೇಳಿದ ಲೆಕ್ಕ ನಾನು ಕಿತ್ತುಕೊಡುದು. ಸರಿ. ಈಗ ಈ ಅಶರೀರವಾಣಿ ಆದ ಮೇಲೆ ನನ್ನದು ಇದ್ದೇ ಇಲ್ಲ. ನಾನು ಧನಸ್ಸು ಕೆಳಗಿಟ್ಟಿದ್ದೆ. ನಾವು ನೀವು ಹಿಡಿ ಅಂತ ಹೇಳಿದ್ದಕ್ಕೆ ಹಿಡಿದದ್ದು, ನೀವು ಹಿಡಿದಿದ್ದಾರೆ ಮತ್ತೆ ನಮಗೆ ಪರಮ ಶಿಷ್ಯನೇ, ನಿನ್ನ ದುರಕಾನು ಮೆಚ್ಚಿದೆ. ಆಗ ರಾಮನ ವಿಷಯ ಹೇಳಿದ್ದಲ್ವಾ, ಹಾಗೇ ಬಂದದ್ದು. ಮೆಚ್ಚಿದ ಮೇಲೆ ಮೆಚ್ಚಿದೆ ಅಂತ ಹೇಳುವುದಕ್ಕೆ ದಾಕ್ಷಿಣ್ಯ ಇಲ್ಲ ನಮಗೆ. ಹಾಗೆಂದು
ನನ್ನವ ಎನ್ನುವ ಕಾರಣಕ್ಕಾಗಿ ವಿಚಾರಣೆ ಮಾಡುವುದಕ್ಕೂ ನಮಗೆ ನೈಷ್ಠುರ್ಯವನ್ನು ತೋರಿಸುವಲ್ಲಿ ಹಿಂದೆಟ್ಟು ಇಲ್ಲ. ಹಾಗಾಗಿ ಅಲ್ಲಿಯೂ ದಾಕ್ಷಿಣ್ಯ ಇಲ್ಲ, ಇಲ್ಲಿಯೂ ನಮಗೆ ಹಿಂಜರಿಕೆ ಇಲ್ಲ. ನನಗೆ ಗುರುಗಳ ಅಪರಿಚಿತ ಅಲ್ಲ, ನಾನು ಮೊದಲಿನಿಂದಲೂ ನಿಮ್ಮೊಟ್ಟಿಗೆ ಅಲ್ಲೂ ಇದ್ದದ್ದು. ಹೌದೌದು. ನಿನ್ನ ದುರಕಾನ ಮೆಚ್ಚಿದೆ. ಯುದ್ಧದಲ್ಲಿ ನೀನು ಗೆದ್ದದ್ದು ನೀನು ಗೆದ್ದದ್ದಲ್ಲ, ನಾನು ಗೆದ್ದದ್ದು. ಹೌದು. ಒಂದು ವೇಳೆ ನೀನು ಸೋಲ್ತಿದ್ರೆ ನೀನು ಸೋಲುವುದಲ್ಲ, ನಾನು ಸೋಲ್ತಿದ್ದೆ. ಯುದ್ಧದಲ್ಲಿ ನಾನು ಗೆದ್ದದ್ದು, ಆದರೆ ತಾತ್ವಿಕವಾಗಿ ತಾವು ಗೆದ್ದದ್ದು. ಯಾಕಂದ್ರೆ ನಾನು ಸಿದ್ಧ ಮಾಡಿದ ಶಿಷ್ಯ ಧಾರ್ಮಿಕವಾಗಿ ಸೋತ್ರೆ ಶಿಷ್ಯನ ಸೋಲಲ್ಲ, ಅದು ಗುರುವಿನ ಸೋಲು. ಅನುಮಾನವೇ ಬೇಡ ಗುರುಗಳೇ. ನೀವು ಸಿದ್ಧ ಮಾಡಿ ಬಿಟ್ಟದ್ದು ಏನು ಅಲ್ಲದೆ ಇದ್ದ ಒಬ್ಬನನ್ನಲ್ಲ. ಮತ್ತೆ ಪ್ರತಿ ಒಂದು ಪ್ರಶ್ನೆಗೂ ಗುರುಗಳ ಹತ್ರ ಪ್ರಶ್ನೆ ಕೇಳುವ ಸ್ಥಿತಿ ಹೋಗಿ ಉತ್ತರ ಕೇಳುವ ಸ್ಥಿತಿ ಉಂಟು ಅಂತಾದ್ರೆ ಮತ್ತೆ ನಾನು ಕಲ್ತದ್ದು ಯಾಕೆ ಅಂತ ಬರುವುದಿಲ್ಲ. ಹೌದೌದು. ಆದ್ದರಿಂದ ನಾನೇ ಉತ್ತರ ಕಂಡುಕೊಳ್ತೇನೆ, ಮುಂದೆ ಹೋಗ್ತೇನೆ. ಸರ್, ಮತ್ತೆ ಇನ್ನೊಂದುಂಟು, ನಿನಗೆ 4 ಜನ ಒಟ್ಟಿಗೆ ಬಂದು ಕೇಳಿದ್ರೆ ಎಂತದ್ದು ಅಂತ ಕೇಳಬೇಕಾದಿತ್ತು. ನೀನು ಬೇರೆ 3 ಗುರುಗಳಲ್ಲಿ ಕಲಿತಿದ್ಯಲ್ವಾ, ಹಾಗಾಗಿ ಉತ್ತರ ಬಹಳ ಸುಲಭವಾಗಿ ಸಿಗುತ್ತದೆ. ವಾಚಿಕವಾಗಿ ಕೊಡುವ ಉತ್ತರಕ್ಕಿಂತಲೂ ಧಾರ್ಮಿಕವಾಗಿ ನಿನ್ನ ನಡೆಯಿಂದ ಕೊಟ್ಟಂತಹ ಉತ್ತರದಿಂದ ಸಂತುಷ್ಟಿಯಾಗಿದೆ. ಮಗು, ಮನ ಬಂದ ತೆರದಲ್ಲಿ ವ್ಯವಹರಿಸಿ, ಅದು ನಿನಗೂ ಹೌದು ಅವಳಿಗೂ ಹೌದು. ಗುರುಗಳೇ, ಉದ್ಧಟನಾಗಿ ಗುರುವಿನ ಮುಂಭಾಗದಲ್ಲಿ ಆಯುಧ ಹಿಡಿದದ್ದಲ್ಲ. ಕ್ಷಾತ್ರ ಧರ್ಮಾನುಸಾರವಾಗಿ ಧರ್ಮ ಮಾರ್ಗಾವಲಂಬಿಯಾಗಿ ಕ್ರಮಿಸುವಂತಹ ಮನಸ್ಸಿನಲ್ಲಿ ಬದ್ಧತೆ ಉಳ್ಳಂತಹ ಭೀಷ್ಮ ನಡೆದಂತಹ ದಾರಿಯ ಪಾರಿಶುದ್ಧಿಯ ಕುರಿತು ಎಷ್ಟು ದೃಢವಾಗಿದ್ದಾನೆ ಹೇಳಿದ್ರೆ, ಶಸ್ತ್ರವಿದ್ಯೆಯಲ್ಲಿ ಹೇಳಿಕೊಟ್ಟ ಗುರುವಿನಲ್ಲಾದರೂ ಯುದ್ಧ ಮಾಡುವುದಕ್ಕೆ ಸಿದ್ಧನಿದ್ದಾನೆ. ನನ್ನ ಅಹಂಕಾರಕ್ಕಾಗಿ ಹೋರಾಡಿದ್ದಲ್ಲ. ಸರಿ ಅಲ್ಲ, ಈಗ ನೀನು ಸರಿ ಇದ್ದ ಕಾಲದಲ್ಲಿ ಯಾರಲ್ಲಿ ಯುದ್ಧ ಮಾಡುವುದಕ್ಕೂ ನನ್ನ ಆಕ್ಷೇಪ ಇಲ್ಲ. ಆದ್ರೆ ಒಂದು ವೇಳೆ ಈಗ ಈ ಪ್ರಕರಣದಲ್ಲಿ ಕೇವಲ ನೀನು ಸರಿ ಇದ್ದಿ ಅಂತ ಮಾತ್ರ ಕಾಣುವುದಲ್ಲ, ನಿನ್ನ ಕುಟುಂಬದ ಬಗೆಗಿನ ಮೋಹವು ಕಾಣ್ತದೆ. ನಾಳಿನ ದಿವಸ ಸರಿ ಇದ್ದ ಯುದ್ಧ ಮಾತ್ರ ಮಾಡ್ಲಿಕ್ಕೆ ಹೋಗುವ. ನೀನು ಸಿಂಹಾಸನದ ರಕ್ಷಕನಾಗಿದ್ದಿ. ಸಿಂಹಾಸನದ ರಕ್ಷಕನಾದ್ರೆ ಮಾತ್ರ ಸಾಲದು ಮಗು. ಮುಂದೆ ಬರುವ ಜನಾಂಗಕ್ಕೆ ಸ್ವಲ್ಪ ಶಿಕ್ಷಕನಾಗಿಯೂ ಉಳಿಯುವುದಕ್ಕೆ ಯೋಚಿಸು. ಆಗ ಸ್ವಲ್ಪ ಎಲ್ಲಿ ತಿದ್ದಬೇಕು, ಎಲ್ಲಿ ಬಡಿಬೇಕು, ಎಲ್ಲಿ ಮೆಟ್ಟಬೇಕು, ಅಲ್ಲಿ ಮೆಟ್ಟಿದ್ರೆ ಮಾತ್ರ ಸರಿಯಾಗುತ್ತದೆ. ಇಲ್ಲದ್ರೆ ನಾವು ಹಿಡಿಯಲಾಗದೆ ಎತ್ತರಕ್ಕೆ ಹೋಗುತ್ತದೆ. ಈ ಸೂಚನೆಯನ್ನು ಪಾಲಿಸಿದ್ರೆ ಮುಂದೆ ಯಾವತ್ತೂ ಗೆಲ್ತೀನಿ. ಹುಟ್ಟಿದವ ಯಾವನು ಶಾಶ್ವತ ಅಲ್ಲ ಈ ಪ್ರಪಂಚದಲ್ಲಿ. ಒಂದಿದ್ರೆ ಒಂದು ದಿವಸ ಹೋಗಲೇಬೇಕು. ಹೋಗುವುದಕ್ಕೊಂದು ನಿಮಿತ್ತ ಬೇಕಾಗುತ್ತೆ. ಸರಿ, ಆಯುಷ್ಯ ಮುಗಿದು ಸಾಯುವುದಕ್ಕೆ ನಾನು ಇಚ್ಛಾ ಮರಣೆ. ಹಾಗಿದ್ರೆ ನನ್ನ ಆಯುಷ್ಯವನ್ನು ಕೊನೆಗಾಣಿಸಬೇಕಾದ ಬದ್ಧತೆ ನನಗೆ ಇರುವುದು.